ಸ್ನೇಹಿತರೆ, ಪ್ರತಿ ವಾರ ಪ್ರಸಾರ ಆಗ್ತಾ ಇರತಕ್ಕಂತಹ ಸ್ಕೈಸ್ ದ ಲಿಮಿಟ್ ಅತ್ಯಂತ ರೋಚಕವಾಗಿರ್ತಕ್ಕಂಥ ಎಪಿಸೋಡಿಗೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪರ್ಸನಾಲಿಟಿ ಇದೆ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಇದೆ. ಒಂದು ಗ್ರಾಮಾಂತರ ಹಿನ್ನೆಲೆಯಿಂದ ಕನ್ನಡ ಮಾಧ್ಯಮ ಸ್ಕೂಲಲ್ಲಿ ಓದ್ತಾ ಬಹುರಾಷ್ಟ್ರೀಯ ಕಂಪನಿ ತಲುಪಿರ್ತಕ್ಕಂತಹ, ಆ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಸಾಕಷ್ಟು ವರ್ಷ ದುಡಿದು ಸಾಕಷ್ಟು ಜನಮನ್ನಣೆ ಗಳಿಸಿರ್ತಕ್ಕಂಥ, ಸಾಕಷ್ಟು ಕೀರ್ತಿ ಸಂಪಾದಿಸಿರ್ತಕ್ಕಂತಹ, ಮತ್ತು ತನ್ನ ಹಳ್ಳಿಗೆ ಬಂದು ಕೃಷಿ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂತಹ ಒಂದು ಅನನ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಇದೆ. ಅವರನ್ನು ಪರಿಚಯಿಸಬೇಕು ಅಂತ ನನಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆ ರೋಮಾಂಚಕವಾಗ್ತಾ ಇದೆ. ನಾನು ಇನ್ನ ಚಂದ್ರಕಾಂತ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನಿಮ್ಮ ಮೂಲಕ ಸ್ಕೈಸ್ ದ ಲಿಮಿಟ್ ಇವತ್ತು ತುಂಬ ಸಾರ್ಥಕವಾಗ್ತಾ ಇದೆ ಸರ್. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸೊ, ಕಾರ್ಕಳ ತಾಲೂಕಿನ ಅತ್ಯಂತ ಸಣ್ಣ ಗ್ರಾಮವಾಗಿರ್ತಕ್ಕಂಥ ಅದ್ರಲ್ಲಿ ಕೂಡ ಸಾಲ್ದಾನ್ ಮನೆ, ನಿಮ್ಮ ತಂದೆ ತಾಯಿ ಬೆಳೆಸಿರ್ತಕ್ಕಂಥ ಮನೆ ಅದು. ಸೊ, ಅಲ್ಲಿಂದ ನಿಮ್ಮ ಬದುಕು ಸ್ಟಾರ್ಟ್ ಆಯಿತು, ನೆನಪು ಮಾಡ್ಕೊಳ್ಳಿ ಸರ್. ಕರೆಕ್ಟ್. ನಮ್ಮ ಗೌರ್ಮೆಂಟ್ ಶಾಲೆ ಕೂಡ ನೆನಪು ಬರ್ತದೆ. ಯಾಕಂದರೆ ನಾವು ನಡೆದುಕೊಂಡು ಹೋದ ಶಾಲೆ, ಕನ್ನಡದಲ್ಲಿ ಕಲಿತ ಶಾಲೆ. ಒಂದು ರೀತಿಯಲ್ಲಿ ನಾವು ನಮ್ಮ ಹಿರಿಯರು ಮಾಡಿದ 100 ವರ್ಷದ ಹಿಂದೆ ಮಾಡಿದ ಶಾಲೆ ಅದು. ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಆದ ಶಾಲೆ ಅಂಥೇಳಿ ತುಂಬ ಪ್ರೂಫ್ ಉಂಟು ಅದರಲ್ಲಿ. ಆದರೂ ಕೂಡ ನಾವು ಕಲಿತದ್ದು ಕನ್ನಡ ಮೀಡಿಯಮನ್ನು, ಎಲ್ಲ 10ನೇ ಕ್ಲಾಸಿನವರೆಗೆ ಕೂಡ ಕನ್ನಡ ಮೀಡಿಯಮಲ್ಲೇ ಕಲಿತದ್ದು. ಆದರೆ ಆ ಟೈಮಲ್ಲಿ ನಮಗೆ ಕನ್ನಡ ಮೀಡಿಯಮ್ ನಮ್ಮದು ಸ್ವಲ್ಪ ವೀಕ್ನೆಸ್ ಅಂತ ಯಾವಾಗಲೂ ತಿಳಿದಿರ್ತಿರ್ಲಿಲ್ಲ. ಆದರೆ ಒಂದು ವಿಷಯ ತುಂಬ ಕ್ಲಿಯರ್, ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ಕನ್ನಡದ ನ್ಯೂಸ್ ಪೇಪರ್ ಒಟ್ಟಿಗೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಕೂಡ ಬರ್ತಿತ್ತು. ಮತ್ತು 9 ಗಂಟೆದು ನ್ಯೂಸ್ ಕೇಳಲೇಬೇಕು ನಾವು ಇಂಗ್ಲೀಷಲ್ಲಿ. ಕೂ 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 ಅಂತೇಳಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಬರುವಾಗ ನಾವೆಲ್ಲರೂ ಅಲ್ಲಿ ಮಂಚದ ಹತ್ತಿರ ಕೂತ್ಕೊಂಡಿರಬೇಕು. ಸ್ಪೆಲ್ಲಿಂಗ್ ಹೇಗೆ ಅಂತೇಳಿ ಗೊತ್ತಿರದಿದ್ದರೂ ಕೂಡ ಅವ್ರು ಯಾವಾಗಲೂ ಹೇಳೋದು, ಉಚ್ಚಾರಣೆ ಮಾಡೋದು, ಯಾವುದು ಶಬ್ದವನ್ನು ಉಚ್ಚಾರಣೆ ಮಾಡೋದು ಅದನ್ನು ಕಲೀರಿ, ಇದನ್ನು ಕೇಳಿಕೊಂಡು ಮತ್ತೆ ಬೇಕಿದ್ದರೆ ಸ್ಪೆಲ್ಲಿಂಗ್ ಡಿಕ್ಷ್ನರಿಯಲ್ಲಿ ನೋಡಿ ಕಲೀರಿ ಅಂಥೇಳಿ. ಅದು ಒಂದು ರೀತಿಯಲ್ಲಿ ಒಂದು ನಮಗೆ ಚಾಲೆಂಜ್ ಯಾವಾಗಲೂ. ಅದಕ್ಕಿಂತಲೂ ಹೆಚ್ಚು ನಾನು ಹೇಳೋದು ಚಾಲೆಂಜ್ ಅಂತ ಹೇಳೋದು, ನಾವು ಬೆಳಿಗ್ಗೆ 6:30 ಸಾಧಾರಣ 7:30-8 ಗಂಟೆವರೆಗೆ ನಮಗೆ ಯಾವಾಗಲೂ ಫಾರ್ಮ್ನಲ್ಲಿ ಕೆಲಸ ಮಾಡಿಸ್ತಿದ್ರು. ಪಾಪ ಒಂದು ಹೈಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರೂ ಕೂಡ ಅವ್ರು ಹೇಳ್ತಿದ್ರು, ಕೃಷಿ ಅಂತ ಹೇಳೋದು ನೀವು ಮರ್ತು ಬಿಡಬಾರ್ದು, ಅದು ಗಂಡು ಮಕ್ಕಳು, ಹೆಣ್ಣು ಮಕ್ಕಳಾದರೂ ನನಗೆ ಗೊತ್ತಿಲ್ಲ ಎಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಂಥೇಳಿ. ನಿಮಗೆ ಬೇರೆ ಎಲ್ಲಿಯೂ ನಿಮಗೆ ಒಳ್ಳೆಯದಾಗದಿದ್ದರೆ ಕೃಷಿ ಮಾಡೋದಾದರೆ ಕಲಿತ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಹೊಟ್ಟೆ ತುಂಬೋದು ಅಂತೇಳಿ ಅವರು ಅಷ್ಟು ಕಷ್ಟ ತೋರಿಸ್ತಿದ್ರು ನಮ್ಮ ಎದುರಲ್ಲಿ, ಕನ್ನಡಿ ತೋರಿಸ್ತಿದ್ರು. ಹೀಗೆ ಆಗಲಿಕ್ಕೆ ಸಾಧ್ಯ ಉಂಟು, ಅದರಿಂದ ಕೃಷಿಯನ್ನು ಬಿಡಬೇಡಿ ಅಂತೇಳಿ. ಹಾಗೆ ಕೃಷಿಯಲ್ಲಿ ನಾವು ಯಾವಾಗಲೂ ಸ್ವಲ್ಪ ಇಂಟ್ರೆಸ್ಟ್ ಇದ್ದೇ ಇತ್ತು. ಮರ ಯಾವಾಗಲೂ ಹೇಳಲಿಕ್ಕೂ ಉಂಟು ಅವರು, ನೀವು ಗಿಡಗಳನ್ನು ನಡಿ, ನಿಮ್ಮೊಟ್ಟಿಗೆ ದೊಡ್ಡದಾಗ್ತದೆ. ಆ ಖುಷಿ, ಅದು ದೊಡ್ಡದಾಗುವಾಗ ಆ ಖುಷಿ ನಿಮಗೆ ಬೇರೆ ಯಾವುದು ಖುಷಿ ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆ ಗಿಡವೇ ಕೊಡಲಿಕ್ಕೆ ಸಾಧ್ಯ ಉಂಟು ಅಂತ. ಹಾಗೆ ನಾವು ಆಗ ನಟ ಹಲಸಿನ ಮರ ಅಥವಾ ಮಾವಿನ ಮರ ಇವತ್ತೇ ಹೇಳ್ತಿದ್ರು, ಅಮ್ಮ ಮನೋರಂಜನೆ ಕುಕ್ಕು ಭಾರಿ ಒಳ್ಳೆಯದುಂಟು ಅಂತೇಳಿ. ಅದು ನೀನು ನಟ್ಟದಲ್ವ, ನನಗೆ ನೆನಪುಂಟು, ಗಿರಿಜನ ಮನೆ ಹಿಂದೆ ಬದಿಯಲ್ಲಿ ಅಂತೇಳಿ. ಸೊ ಹಾಗೆ ಯಾರ್ಯಾರ ಮನೆ ಹಿಂದೆ ಬದಿಯಲ್ಲಿ ಎಲ್ಲಿ ಜಾಗ ಉಂಟು ಅಲ್ಲಿ ನಾವು ಗಿಡ ನಡ್ತಿದ್ದೆವು. ಅದು ಒಂದು ರೀತಿಯಲ್ಲಿ ನಮ್ಮ ಬಾಲ್ಯದಿಂದ ನಮಗೆ ಕೊಟ್ಟ ವ್ಯಾಲ್ಯೂ ಸಿಸ್ಟಮಲ್ಲಿ ಈ ಒಂದು ಗಿಡವನ್ನು ನಡುದು ಬೆಳೆಸೋದು ನಮ್ಮ ವ್ಯಾಲ್ಯೂ ಸಿಸ್ಟಮಲ್ಲಿ ಉಂಟು ಅಂಥೇಳಿ. ಅದಕ್ಕೆ ನಮ್ಮ ತಂದೆ ಮತ್ತು ತಾಯಿ ಕಾರಣ. ಆನಂತರ ನಮಗೆ ಯಾವಾಗಲೂ ಚಾಲೆಂಜ್ ಇದ್ದದ್ದೇ. ನಮ್ಮ ಮನೆಯಲ್ಲಿ ಯಾವಾಗಲೂ ಓದುವಾಗ ಏನಾಗ್ತೀಯಮ್ಮ ಅಂತ ಕೇಳಿದರೆ ನಮ್ಮ ಅಮ್ಮವೇ ಹೇಳೋರು, ನಾವು ದೊಡ್ಡವ ಡಾಕ್ಟ್ರು, ಸಣ್ಣವ ಇಂಜಿನಿಯರು ಅಂಥೇಳಿ. ಯಾಕಂದರೆ ನಾವು ಯಾವಾಗಲೂ ಶಾಲೆಯಲ್ಲಿ ಫಸ್ಟ್ ಇದ್ದವರೇ. ಆದರೂ ಕೂಡ ನಾನು ಒಂದು ವಿಷಯ ಹೇಳಲಿಕ್ಕೆ ಇಲ್ಲಿ ಹೆಚ್ಚಿನ ಕನ್ನಡ ಮೀಡಿಯಮ್ನವ್ರು ಓದಿದವರು ಇದ್ದರೆ ಅವರಿಗೆ ಇದು ಅರ್ಥ ಆಗೋದು. ನಾನು PUCಗೆ ಗೋವಿಂದಾಸ್ ಕಾಲೇಜಿಗೆ ಹೋಗುವಾಗ ಫಸ್ಟ್ ಟೆಸ್ಟಲ್ಲಿ ಕೆಮಿಸ್ಟ್ರಿಯಲ್ಲಿ 8.5 ಮಾರ್ಕು, ಅಂದರೆ ಫೇಲ್, 34 ಔಟ್ ಆಫ್ 100. ಆ ದಿವಸ ನನ್ನ ಭಾವ ಬಂದು ಹೇಳಿದರು, ಅವ್ರ ಭಾವ ಅದೇ ಕಾಲೇಜಲ್ಲಿ ಲೆಕ್ಚರರ್, ನನ್ನ ಮರ್ಯಾದೆ ಒಂದು ತೆಗಿಬೇಡ ಮಾರಾಯ ಅಂತ. ನಾನು ಹೇಳಿದೆ, ಏನಾಗೋದಿಲ್ಲ, ನಾನು ಓದ್ತೇನೆ ಅಂತ. ಪರೀಕ್ಷೆ ಪಾಸ್ ಮಾಡುವಾಗ ಫಸ್ಟ್ ಇಯರಲ್ಲಿ 99 ಕೆಮಿಸ್ಟ್ರಿಯಲ್ಲಿ, ಶಾಲೆಗೆ ಫಸ್ಟ್, ಕಾಲೇಜಿಗೆ ಫಸ್ಟ್. ತುಂಬ ಹೆಮ್ಮೆಯ ವಿಷಯ. ಹೇಳಿದ್ರಿ ಎಂತ ಮಾಡಿದ್ದು? ನಾನು ಹೇಳಿದೆ, ಫಸ್ಟ್ 6 ತಿಂಗಳು ನಾನು ಬೈಹಾರ್ಟ್ ಮಾಡ್ತಿದ್ದೆ ಕೆಮಿಸ್ಟ್ರಿಯನ್ನು, ಓದಿ ಬಾಯ್ಪಾಠ ಮಾಡಿಕೊಂಡು ಬರಿತಿದ್ದೆ ಅಲ್ಲಿ. ಯಾಕಂದರೆ ಅರ್ಥ ಆಗ್ತಿರಲಿಲ್ಲ, ಅವರು ಮಾಸ್ಟ್ರು ಹೇಳೋದು ಅರ್ಥ ಆಗ್ತಿರಲಿಲ್ಲ. ಆದರೆ ನಾನು ನಿಮ್ಮ ಮರ್ಯಾದೆಗಾಗಿ ಬೈಹಾರ್ಟ್ ಮಾಡಿ ಆದರೂ ಮುಂದೆ ಬಂದಿದ್ದೇನೆ ಅಂಥೇಳಿ. ಅಂದರೆ ಯಾವುದೇ ಹೆಜ್ಜೆ ನಿಮಗೆ ಕಷ್ಟ ಅಂತ ಕಂಡ್ರೆ ಅದರಲ್ಲಿ 2 ನಿಮಗೆ ಎಕ್ಸಾಂಪಲ್ ಇರ್ತದೆ. ಒಂದು, ನೀವು ಕಷ್ಟ ಬಿಟ್ಟು ಓಡ್ತೀರಿ,
ಇಲ್ಲದ್ರೆ ಕಷ್ಟ ಸಹಿಸಿ ಹೇಗೆ ಅದನ್ನು ಒಂದು ಸ್ಟೆಪ್ ಅಂತ ಮಾಡಿ ಮುಂದೆ ಹೋಗ್ತೀರಿ. ಒಂದು ರೀತಿಯಲ್ಲಿ ನಾವು ಆ ಸೆಕೆಂಡ್ ಜಾತಿಗೆ ಸೇರಿದವರು. ಕಷ್ಟ ಇದ್ದರೆ ಅದನ್ನು ನೋಡಿ ಓಡೋದಲ್ಲ, ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತೇಳಿ. ಅದೇ ರೀತಿ ಕನ್ನಡ ಅಂತ ಹೇಳೋದು ಒಂದು ಕಷ್ಟದ ವಿಷಯ ಆದರೆ, ಅಂದರೆ ಕನ್ನಡದಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ನೀವು ಮಾತನಾಡಬೇಕು, ಇಂಗ್ಲೀಷ್ ಮೀಡಿಯಮ್ ಬರಿಬೇಕು ಅಂತ ಹೇಳಿದರೆ ಅದಕ್ಕೆ ಏನೆಲ್ಲ ಮಾಡಬೇಕಾ, ಡಿಕ್ಷನರಿ ಓದಬೇಕಾ, ಶಬ್ದಗಳನ್ನು ಕಲಿಬೇಕಾ, ಅದನ್ನೆಲ್ಲ ಮಾಡ್ತಾ ನಾವು ಮುಂದೆ ಬಂದವರು. ಎಷ್ಟು ಇದಂದರೆ, ನಾನು ಸಾಂತರಕೊಪ್ಪಲದಿಂದ ಕೆಳಗೆ ಇಳಿಯುವಾಗ ಯಾವಾಗಲೂ ಜೋರಲ್ಲಿ ನನ್ನಷ್ಟಕ್ಕೆ ಇಂಗ್ಲೀಷಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದ್ದೆ ನಾನು PUCಯಲ್ಲಿ. ಯಾಕಂದರೆ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳುವುದಕ್ಕೆ ನಿಮಗೆ ನಾಚಿಕೆ ಆಗ್ತದೆ. ಆ ಗುಡ್ಡದಲ್ಲಿ ಯಾರು ಇರುವುದಿಲ್ಲ ನಿಮಗೆ ಹೇಳಲಿಕ್ಕೆ ಅಥವಾ ನಿಮ್ಮ ಮೇಲೆ ನೆಗಾಡಲಿಕ್ಕೆ. ಹಾಗೆ ಜೋರಲ್ಲಿ ಹೇಳ್ಕೊಂಡು ಅಭ್ಯಾಸ ಮಾಡಿಕೊಂಡು ಆ ರೀತಿಯಲ್ಲಿ ನಾವು ಬೆಳೆದವರು. NITಗೆ ಸೀಟ್ ಸಿಕ್ಕಿತ್ತು ನಿಮಗೆ. 4 ವರ್ಷಗಳ ತುಂಬ ರೋಚಕವಾಗಿರ್ತಕ್ಕಂಥ ಶಿಕ್ಷಣ. ಒಂದು ರೀತಿಯಲ್ಲಿ ಹೇಳೋದಿದ್ರೆ, ಅಫ್ಕೋರ್ಸ್ ನಮ್ಮದು ಲಾಸ್ಟ್ ಬಟ್ ಒನ್ ಬ್ಯಾಚ್ 5 ವರ್ಷದ್ದು, ನಮ್ಮದು BTech 5 ವರ್ಷದ್ದು ಬ್ಯಾಚ್ ಮೆಕ್ಯಾನಿಕಲಲ್ಲಿ. NITಗೆ ಅಷ್ಟು ಇನ್ಫ್ಲುಯೆನ್ಸ್ ಮಾಡಿದ ಇನ್ಸ್ಟಿಟ್ಯೂಷನ್ ನನ್ನ ಲೈಫಲ್ಲಿಲ್ಲ. ಅದಕ್ಕೆ 2 ಕಾರಣ. ಒಂದು, NITದು ವಾತಾವರಣ, ಯಾಕಂದರೆ ಅದು ತುಂಬ ಚಾಲೆಂಜಿಂಗ್. ಅದರಲ್ಲಿ ಸಾಧಾರಣ ನಿಮ್ಮ ಆಲ್ ಇಂಡಿಯಾದ್ದು ಟಾಪ್ 250 ಸ್ಟೂಡೆಂಟ್ಸ್ ಬರ್ತಾರೆ. ಅದರಲ್ಲೊಂದು ರಿಸರ್ವೇಷನ್ ಇದ್ದು ಅಂತೇಳಿದ್ರು ಕೂಡ ಒಂದು ಮಿನಿಮಮ್ 80-90% ಜನ ನಿಮ್ಮಷ್ಟು ಅಥವಾ ನಿಮಗಿಂತ ಹುಷಾರ್ನವರು. ಆಗ ನಿಮಗೆ ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡೋದು ಒಂದು ರೀತಿಯ ಹುಮ್ಮಸ್ಸು. ಎರಡನೇದು, ಇಡೀ ಆಲ್ ಇಂಡಿಯಾದಿಂದ ಬಂದದ್ರಿಂದಾಗಿ ನಿಮಗೆ ಇಮಿಡಿಯೇಟ್ಲಿ ನಮ್ಮ ಮಂಗಳೂರು ಅದನ್ನು ಬಿಟ್ಟು ಒಂದು 22 ರಾಜ್ಯ ಅಥವಾ ಆಗಿನ ಟೈಮಲ್ಲಿ 21 ರಾಜ್ಯದ್ದು ಪ್ರತಿನಿಧಿಗಳ ಮೀಟ್ ಮಾಡುವ ಅವಕಾಶ, ಫ್ರೆಂಡ್ಶಿಪ್ ಮಾಡುವ ಅವಕಾಶ, ಅವರದ್ದು ಸಂಸ್ಕೃತಿ ಹೇಗೆ, ಅವರು ಏನೆಲ್ಲ ಊಟ ಮಾಡ್ತಾರೆ, ಏನೆಲ್ಲ ಲೈಕ್ ಮಾಡ್ತಾರೆ, ಅದನ್ನು ಕಲಿಯೋದೊಂದು. ಸೊ ಆ ರೀತಿಯಲ್ಲಿ ನೋಡಿದರೆ ನಮ್ಮದು ವ್ಯಕ್ತಿತ್ವ ಆ ಟೈಮಲ್ಲಿ ಇಂಪ್ರೂವ್ ಆದದ್ದು ಟ್ರೆಮೆಂಡಸ್. ನನಗೆ ಎಲ್ಲರೂ ಹೇಳಿಕೊಳ್ತಿದ್ರು ಆಗಲೇ, ನಮ್ಮ ರಿಲೇಟಿವ್ಸ್ ಎಲ್ಲ, ಈ ಹುಡುಗ ಖಾಲಿ ಸುಮ್ಮನೆ ನೆಗಾಡ್ತಿದ್ದ, ಈಗ ನೋಡಿ ಹೇಗೆ ಮಾತನಾಡ್ತಾನೆ ಅಂತೇಳಿ. ಅಂದರೆ ಅಷ್ಟು ನಮಗೆ ಧೈರ್ಯ ಬರಿಸಿದೆ. ಮತ್ತು ಆ ಕಾಲೇಜಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದರೆ, ನಮಗೆ ಬೇಕಾದ ಆ್ಯಕ್ಟಿವಿಟೀಸ್ ಚಾಯ್ಸ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ಅದಕ್ಕೆ ಫುಲ್ ಫ್ರೀಡಮ್ ಕೊಡ್ತಾರೆ. ಅಲ್ಲಿ ನಾನು NCCಯಲ್ಲಿ ಯಂಗೆಸ್ಟ್ ಅಂಡರ್ ಆಫೀಸರ್ ಆಗಿದ್ದೆ. 4ನೇ ವರ್ಷಕ್ಕೆ ನನಗೆ 5ನೇ ವರ್ಷದವರು ನನ್ನ ಅಡಿಯಲ್ಲಿದ್ದರು. ಪ್ರೊಫೆಸರ್ NR ಶೆಟ್ರು ನಂದು NCC ಆಫೀಸರ್ ಆಗಿದ್ದರು, ಮತ್ತು ಅವರು VTUದ್ದು ವೈಸ್ ಚಾನ್ಸಲರ್ ಕೂಡ ಆಗಿದ್ದಾರೆ. ಅದೇ ರೀತಿ ತುಂಬ ನಮಗೆ ನಮ್ಮ ವ್ಯಕ್ತಿತ್ವದ ಮೇಲೆ ಇದು ಕೊಟ್ಟದ್ದು. ಅದಕ್ಕಿಂತಲೂ ಮೇಲೆ ಒಂದು ದೊಡ್ಡ ಇನ್ಫ್ಲುಯೆನ್ಸ್ ಅಂತ ಹೇಳಿದರೆ, ಸಾಧಾರಣ ಆ ಕಾಲೇಜಲ್ಲಿ ದಾಖಲೆ ಮಾಡಿದವ ನಾನು. ಒಂದು ರೀತಿಯಲ್ಲಿ 5 ಇಂಟರ್ವ್ಯೂ ಕೊಟ್ಟು 5ರಲ್ಲಿ ಕೂಡ ನನಗೆ ಕೆಲಸ ಸಿಕ್ಕಿದ್ದು. ಸರ್, ರ್ಯಾಂಕ್ ಸಿಕ್ಕಿತ್ತು ನಿಮಗೆ? ರ್ಯಾಂಕ್ ನಂದು ಆ್ಯಾವ್ರೇಜಲ್ಲಿ 10ನೇ ಟಾಪ್ 10ನಲ್ಲಿ ಇದ್ದರೂ ಕೂಡ ನಾನು ಫೈನಲ್ ಇಯರ್ ರ್ಯಾಂಕ್ ಲಿಸ್ಟಲ್ಲಿ 1 ರ್ಯಾಂಕ್ ಹಿಂದೆ ಇದ್ದೆ. ಆದರೂ ನಂಬರ್ ಆಫ್ ಜಾಬ್ಸಲ್ಲಿ ನಾನು ಹೈಯೆಸ್ಟ್. ಆ್ಯಕ್ಚುಲಿ ನನಗೆ 5 ಸಿಕ್ಕಿದರೆ ಬೇರೆಯವರಿಗೆ 1ಕ್ಕಿಂತ ಮೇಲೆ ಯಾರಿಗೂ ಸಿಕ್ಕಿದ ರೆಕಾರ್ಡ್ ಇಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ಆ ವರ್ಷದಿಂದ 3 ಇಂಟರ್ವ್ಯೂ ಫೈನಲ್ ಕೊಡಲಿಕ್ಕೆ ರೂಲ್ ಮಾಡಿದರು ಅವರು. ಅದೇ ಪ್ರೊಫೆಸರ್ NR ಶೆಟ್ರು. ಯಾಕಂದರೆ ಹೇಳಿದರು, ಇದು ಫಸ್ಟ್ ಟೈಮ್ ಆದದ್ದು, ಇನ್ನು ಆಗಬಾರ್ದು ಹೀಗೆ ಅಂತೇಳಿ. ಬೇರೆಯವರಿಗೆ ಸಿಗುವ ಜಾಬ್ ನಿನಗೆ ಸಿಕ್ಕಿದ್ದು. ನಾನು ಹೇಳಿದೆ, ನಾನು ಪ್ರಿಲಿಮಿನರಿ ಕೊಟ್ಟು ನನಗೆ ಫೈನಲ್ ಕೊಡುವಾಗ ಎಲ್ಲರೂ ನನ್ನನ್ನು ಸೆಲೆಕ್ಟ್ ಮಾಡಿದರೆ, ಒಂದು ರೀತಿಯಲ್ಲಿ ನಾನು ಮಾಡಿದ ಪ್ರಯತ್ನ ಅಂದರೆ ಏನೆಲ್ಲ ಸಾಧ್ಯ ಉಂಟ ನಮಗೆ. ರಜೆಯಲ್ಲಿ ಕೂಡ ನಾನು 3 ಟ್ರೈನಿಂಗ್ ತಗೊಂಡವ. ಯಾವ ರಜೆಯನ್ನು ಕೂಡ ವೇಸ್ಟ್ ಮಾಡಿದವಲ್ಲ ನಾನು. ಒಂದೊಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅಲ್ಲಿ ಕೇಳಿ ಟ್ರೈನಿಂಗ್ ತಗೊಂಡವ ನಾನು. ಅದು ಎಲ್ರಿಗೂ ಹೆಚ್ಚಿನ ಅಂಶ ಇಂಪ್ರೆಸ್ ಆಗಿತ್ತು. ಎಲ್ಲಿ ಕೂಡ ಕೆಲಸ ಮಾಡುವ ಹುಡುಗ ಅಂತ ಹೇಳ್ಕೊಂಡು. ಹಾಗೆ ಕೊನೆಗೆ ನಾನು ಒಂದು ಮಲ್ಟಿನ್ಯಾಷನಲ್ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ, ಅದು ಆಗ ಕೆನಡಿಯನ್ ಮಲ್ಟಿನ್ಯಾಷನಲ್ ಆಗಿತ್ತು, ಅದನ್ನು ಚೂಸ್ ಮಾಡಿದ್ದೆ. ಬೇರೆ ಕಂಪನಿಗಳಂದರೆ LNT ಇತ್ತು, ಮೈಕೋ ಇತ್ತು, ವಿಡಿಯಾ ಇತ್ತು, ಮತ್ತು ಇನ್ಸುಜುಕಿ ಇತ್ತು. ಇದು 5 ಕಂಪನಿ. ಇಂಡಿಯನ್ ನೇವಿ ಪುನಃ ನನ್ನನ್ನು ಸೆಲೆಕ್ಟ್ ಮಾಡಿತ್ತು. ಆದರೆ ಇಂಡಾಲಲ್ಲಿ ನಾನು ಹೇಳೋದು ಒನ್ ಆಫ್ ದ ಬೆಸ್ಟ್ ಕಂಪನಿ, ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ. ಆಗ ಸಾಧಾರಣ 8 ನಮ್ಮ ರಾಜ್ಯಗಳಲ್ಲಿ ಅದರದ್ದು ಫ್ಯಾಕ್ಟ್ರಿ ಇತ್ತು. ಬೆಸ್ಟ್ ಮಲ್ಟಿನ್ಯಾಷನಲ್ ಅಂತ ಹೇಳಿದರೆ ನಿಮಗೆ ಒಂದೇ ಒಂದು, ನಾನು ಈಗಲೂ ಕೂಡ ನನ್ನ ಲೈಫಲ್ಲಿ ಅದನ್ನೊಂದು ತುಂಬ ಫಾಲೋ ಮಾಡಿದ್ದೇನೆ. ನಾನು ಜಾಯ್ನ್ ಆದಾಗ ನನಗೆ ಕಾರ್ಡ್ ಕೊಟ್ಟರು.
ಇನ್ನು ಚಂದ್ರಕಾಂತರಾವ್ ಹಾಕಬೇಕಾ ಐ ಚಂದ್ರಕಾಂತರಾವ್ ಡೆಸಿಗ್ನೇಷನಲ್ಲೆಲ್ಲ ಹಾಕಲಿಕ್ಕಿಲ್ಲ. ನಾನು ಹೇಳಿದೆ, ಕೊಟ್ಟಿದ್ದಾರಲ್ಲ ನೀವು ಸೇಲ್ಸ್ ಡೆವಲಪ್ಮೆಂಟ್ ಇಂಜಿನಿಯರ್ ಅಂತೇಳಿ ಹಾಕಿದ್ದೀರಿ. ಸಿ, ದಿಸ್ ಕಂಪನಿ ಬಿಲೀವ್ಸ್ that you are the representative of the company, whether you are a managing director or you are a sales development engineer, you represent the company. So no designations. ಮತ್ತೆ ಟ್ರಾವೆಲ್ ರೂಲ್ಸ್ ಕೇಳಿದೆ ನಾನು. there is no rule. You stay in 5-star hotel, car will come to receive you at the airport, and you go to the customer's place, do your job and come back to this hotel. ಒಂದು ರೀತಿಯಲ್ಲಿ ನಮಗೆ ಒಂದು ಐಷಾರಾಮದ್ದು ಅಂತೇಳಿ ಕೂಡ ಎಣಿಸ್ಲಿಕ್ಕೂ ಸಾಧ್ಯ ಉಂಟು. ಅದೇ ರೀತಿಯಲ್ಲಿ ನನಗೆ ಮನಸ್ಸಿಗೆ ಬಂದು ಇಷ್ಟು ಕಂಪನಿ ನಮ್ಮ ಮೇಲೆ ಕಾಳಜಿ ಇರ್ತದಾದರೆ ನಾನು 24 ಗಂಟೆ ಕೆಲಸ ಮಾಡಿದರೂ ಕೂಡ ಸಾಕಾಗಲಿಕ್ಕಿಲ್ಲ ಅಂತೇಳಿ. ಸೊ ನಮ್ಮದು ಇನ್ನೂ ಹುಮ್ಮಸ್ಸು 10 ಪಟ್ಟು ಜಾಸ್ತಿ ಆಗ್ತದೆ. ಈ ಎಂಪವರ್ಮೆಂಟ್ ಅಂತ ಹೇಳೋದು ಇದಕ್ಕೆ ಒಂದು ಎಕ್ಸಾಂಪಲ್. ಇಷ್ಟು 21 ವರ್ಷದ ಹುಡುಗನಿಗೆ ನೀವು ಬಂಜಾರಾ ಹೋಟೆಲಲ್ಲಿ ಕುಳ್ಳಿಸಿ ಕಾರು ಕಳಿಸಿ ನೀನು ಕಸ್ಟಮರ್ ಹತ್ರ HMT ಹತ್ರ ಹೋಗಿ ಕಂಪ್ಲೇಂಟ್ ಇನ್ವೆಸ್ಟಿಗೇಷನ್ ಸಣ್ಣ ಕೆಲಸ ಮಾಡಿದ್ದಿದ್ರು ಕೂಡ ಅವ್ರು ಹೇಳೋದು ನೀವು ಕಂಪೆನಿದ್ದು ರೆಪ್ರೆಸೆಂಟೇಟಿವ್, ಕಂಪೆನಿದ್ದು ಇಮೇಜ್ ಹೀಗಿರಬೇಕು, ಇಟ್ಸ್ ಎ ಕೆನಡಿಯನ್ ಮಲ್ಟಿ ನ್ಯಾಷನಲ್ ಅಂತ, ಆ್ಯಂಡ್ ಎವ್ರಿಬಡಿ ಈಸ್ ಈಕ್ವಲ್ ಅಂತ. ಅದು ನನಗೆ ಎಷ್ಟು ಇಂಪ್ರೆಸ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಡೈಗ್ರೆಸ್ ಮಾಡೋದಿದ್ರೆ, ಈಗ ನನ್ನ ಫ್ಯಾಮಿಲಿ ತೋಟದಲ್ಲಿ ಕೆಲಸ ಮಾಡೋರಿಗೆ ಕೂಡ ನಾನು 2 ಬೆಡ್ರೂಮ್ ಮನೆ ಮಾಡಿಕೊಟ್ಟಿದ್ದೇನೆ ಸಿಂಗಪೂರ್ ಸ್ಟೈಲಲ್ಲಿ. ಯಾಕಂದರೆ ನನಗೆ ಅದು ಹೇಳಿಕೊಟ್ಟ ಪಾಠ, ಅದು ಅವರಿಗೆ ಯಾಲಿಗೆ ಹೇಳಿಕೊಂಡು, ಯಾವಾಗಲೂ ನೀರಿರ್ತದೆ, ಯಾವಾಗಲೂ ಕರೆಂಟ್ ಇರ್ತದೆ, ನಿಮಗೆ ಮನೆ 2 ಬೆಡ್ರೂಮ್ ಇದ್ದು ಮತ್ತು ಇದು ಹಾಲ್ ಕಿಚನ್ ಕೊಡ್ತೇನೆ ನಾನು, ಚಂದ ಮಾಡಿ ನೋಡಿಕೊಳ್ಳಿ, ಮಗುವಿನ ಹಾಗೆ ನೋಡಿಕೊಳ್ಳಿ, ಅಷ್ಟು ನಿಮಗೆ ಹುಮ್ಮಸ್ ಇರಬೇಕು ಮನೆ ಈ ಕೆಲಸ ಮಾಡೋದಿದ್ರು ಕೂಡ. ಅದು ಒಂದು ರೀತಿಯಲ್ಲಿ ನಾನು ಹೇಳಿದಾಗೆ ನಮ್ಮ ಎಂಪವರ್ಮೆಂಟ್ ಇದೊಂದು ಗ್ರೇಟ್ ಎಕ್ಸಾಂಪಲ್ ಅಂತ. ಟೋಟಲ್ ಎಷ್ಟು ವರ್ಷಗಳ ಕಾಲ ಸರ್ ಕೆಲಸ ಮಾಡಬೇಕಾಯ್ತು ನೀವು ಆ ಕಂಪನಿಯಲ್ಲಿ? ಸಾಧಾರಣ ನಾನು 10 ವರ್ಷ ಕೆಲಸ ಮಾಡಿದೆ. ಅವರೇ ನನ್ನನ್ನು 1 ವರ್ಷಕ್ಕೆ MBAಗೆ ಕಲಿಸಿದ್ರು, ನಂದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿ. ಅದರಲ್ಲಿ 5 years ಆಫ್ ಕನ್ಸಿಸ್ಟೆಂಟ್ಲಿ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ. ಅದರಲ್ಲಿದ್ದರೆ ನೀನು ಯು ಬಿಕಮ್ ಎ ಹೈ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್. ಸೊ ಹಾಗೆ ನನ್ನನ್ನು ಫುಲ್ ಟೈಮ್ MBAಗೆ ಕಳಿಸಿದರು. ನಾನಲ್ಲಿ ಇಂಟರ್ನ್ಯಾಷನಲ್ MBA ಮಾಡಿದ್ದೇನೆ, ಅದರಲ್ಲಿ ಫೈನಾನ್ಸ್ ಮತ್ತು ಮಾರ್ಕೆಟಿಂಗ್ 2 ಸೇರಿ. ಅದರ ನಂತರ ಒಂದು ರೀತಿಯಲ್ಲಿ ಹೇಳೋದಿದ್ದರೆ ಯಂಗ್ಸ್ಟರ್ಸಿಗೆ ನನ್ನ ಕ್ಯಾರಿಯರ್ ಗ್ರಾಫ್ ತುಂಬ ಚೇಂಜ್ ಆಯಿತು. ಯಾಕಂದರೆ ಇಮಿಡಿಯೇಟ್ಲಿ ನನ್ನನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹಾಕಿದ್ದು. ನಾನು ಐ ಆಮ್ ದ ಫಸ್ಟ್ ಇಂಜಿನಿಯರ್ ಟು ವರ್ಕ್ ಇನ್ ಎ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ ಅಟ್ ಕ್ಯಾಲ್ಕಟಾ, ದೇರ್ ಹೆಡ್ ಆಫೀಸ್. ಅವರು MD ಎಷ್ಟು ನನ್ನ ಮೇಲೆ ಖುಷಿ ಅಂತ ಹೇಳಿದರೆ, ಅವರು ಹೇಳಿದರು CFO ಇದ್ದಾರೆ ನಮ್ಮದು ಆ್ಯಂಡ್ ಡೈರೆಕ್ಟರ್, ನಿನಗೆ ಕೂಡ ನಾನು CFO ಡೆಸಿಗ್ನೇಷನ್ ಕೊಡ್ತೇನೆ, ಆದರೆ ಕಾರ್ಪೊರೇಟ್ ಫೈನಾನ್ಸ್ ಆಫೀಸರ್ ಮಾಡಿಬಿಡ್ತೇನೆ ನಾನು, ಬಟ್ ಯು ಆರ್ ಕೆಪೇಬಲ್ ಅಂತೇಳಿ. ನಾನಾಗ 31 ವರ್ಷ ಪ್ರಾಯದವ. ಅದೊಂದು ಅವ್ರು ಹೇಳುವಾಗ ಧೈರ್ಯ ಬರ್ತದೆ. ಸರಿ, ನನಗೆ ಅದು ಎಂತ ಹೇಳೋದು, ತಪ್ಪ ಸರಿ ಅಂತ ಗೊತ್ತಾಗೋದಿಲ್ಲ. ಅದೇ ಅವರದ್ದೇ ಬಾಸ್ ಚೇರ್ಮನ್ ನನ್ನನ್ನು ಇಂಟರ್ವ್ಯೂ ಮಾಡುವಾಗ ಕೇಳಿದರು, ನೀನೊಂದು 20 ವರ್ಷದ ನಂತರ ನೀನು ಏನಾಗಲಿಕ್ಕೆ ನಿನಗೆ ಆಸಕ್ತಿ ಅಂತ ಹೇಳಿದರು. ನಾನು ಹೇಳಿದೆ, ನಿಮ್ಮ ಚೇರಲ್ಲಿ ನಾನು ಕೂತ್ಕೊಳ್ಬೇಕು ಅಂತೇಳಿ. ಅದು ಚೇರ್ಮನ್ ಆಫ್ ದ ಕಂಪನಿ TD ಸಿನ್ಹಾ ಅಂಥೇಳಿ. ಆಗ ಅವರಿಗೆ ನಾನು ರಿಪ್ಲೈ ಮಾಡಿದೆ, ನಿಮ್ಮ ಚೇರಲ್ಲಿ ನಾನು ಕೂತ್ಕೊಳ್ಬೇಕು ಅಂತ. ಅವ್ರು ಹೇಳಿದರು, ಸರಿ ಈ ಹುಡುಗ ನಾನು ತಗೊಂಡು ಬಿಡು, ನಾನು ಇನ್ನು ಇಂಟರ್ವ್ಯೂ ಮಾಡೋದಿಲ್ಲ, ಅವ್ನು ನನ್ನ ಚೇರ್ನ ಮೇಲೆ ಅವನಿಗೆ ಈಗಲೇ ಕಣ್ಣುಂಟು ಅಂತ ಹೇಳಿಬಿಟ್ರು ಅವರು. ಹಾಗೆ ನಾನು ಇಂಡಾಲ್ಗೆ ಸೇರಿದವ. ಹೌದು. ಅದೇ ರೀತಿ ಫೈನಾನ್ಸಿಂದ ಮುಂದೆ ಹೋಗಿ ಪುನಃ ರೀಜನಲ್ ಮ್ಯಾನೇಜರ್ ಆದೆ, ಯಂಗೆಸ್ಟ್ ರೀಜನಲ್ ಮ್ಯಾನೇಜರ್ ಆದೆ. ಅಲ್ಲಿಂದ ಪೆನ್ನಾರ್ ಅಂತೇಳಿ ಅವರು ಒಂದು ಇನ್ವಿಟೇಷನ್ ಕೊಟ್ಟರು ನನಗೆ, ಆಲ್ ಇಂಡಿಯಾ ಮಾರ್ಕೆಟಿಂಗ್ ಹೆಡ್ ಆಗಿ ಬನ್ನಿ ಅಂತೇಳಿ. ಅದು ಒಂದು ಹೈದರಾಬಾದಿಗೆ ನಮಗೆ ಕೂಡ ಒಂದು ಸ್ಟೆಬಿಲಿಟಿ ಬೇಕಿತ್ತು. ಹೈದರಾಬಾದ್ ಮತ್ತು ಒಂದು ಒಳ್ಳೆ ಸಿಟಿ ಆ್ಯಕ್ಚುಲಿ. ನಾವು ಸಿಕಂದ್ರಾಬಾದಲ್ಲಿ ಮನೆ ಮಾಡಿಕೊಂಡಿದ್ದೆವು, 2 ಮಕ್ಕಳಾಗಿದ್ರಾಗ. ಅದು 5 ವರ್ಷ ನಮ್ಮಲ್ಲಿ ಲೈಫಲ್ಲಿ ಒಂದು ಒಳ್ಳೆಯ ಜೀವನ. ಪೆನ್ನಾರಲ್ಲಿ ಕೂಡ ಏನಾಯಿತು ಅಂತ ಹೇಳಿದರೆ, ಒಂದು 6 ತಿಂಗಳಲ್ಲಿ ಅವರಿಗೆ ಎಷ್ಟು ಇಂಪ್ರೆಷನ್ ಆಯಿತು ಅಂತ ಹೇಳಿದರೆ, ಅವರು ಹೇಳಿದರು ಎಕ್ಸ್ಪೋರ್ಟ್ ಮತ್ತು ಇದು ಡೊಮೆಸ್ಟಿಕ್ ಎರಡನ್ನೂ ಕೂಡ ನೀವು ನೋಡ್ಕೊಳ್ಳಿ, ಖಾಲಿ ಡೊಮೆಸ್ಟಿಕ್ ಬೇಡ, ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದರೂ ತೊಂದರೆ ಇಲ್ಲ. ನಾನು ಹೇಳಿದೆ ಆಗ 9 ತಿಂಗಳೊಳಗೆ ನಿಮಗೆ 100% ಎಕ್ಸ್ಪೋರ್ಟ್ ನಮ್ಮ ಕಮಿಟ್ಮೆಂಟ್ ಪೂರ ಮಾಡ್ತೇವೆ ಅಂಥೇಳಿ.
ಅವ್ರು ಯಾಕೆ ಅಂತ ಕೇಳಿದರು. ನಾನು ಹೇಳಿದೆ 9 ತಿಂಗಳಲ್ಲಿ ನಾರ್ಮಲ್ ಮಗು ಹುಟ್ಟುತ್ತದೆ, ಅದೇ ರೀತಿ ನಾನು ನಮ್ಮ ಮಗುವನ್ನು 9 ತಿಂಗಳಲ್ಲಿ ಸ್ಟ್ಯಾಂಡರ್ಡೈಸ್ ಆಗಿ ಡೆಲಿವರಿ ಮಾಡಿ ಕೊಡ್ತೇನೆ ಅಂತೇಳಿ. ಸರ್, ಸಾಕಷ್ಟು ಮಾತುಕತೆ ಬಾಕಿ ಇದೆ ಸರ್. ತುಂಬ ರೋಚಕವಾಗಿ ಕಾರ್ಪೊರೇಟ್ ಜಗತ್ತಿನ ಒಂದೊಂದೇ ವಿನ್ಯಾಸಗಳನ್ನು ಟಚ್ ಮಾಡ್ತಾ ಇದ್ದಾರೆ. ಅವರು ಸುತ್ತಿ ಬಳಸಿ ಬಂದಿರತಕ್ಕಂಥ ರೀತಿ ಅದ್ಭುತವಾಗಿರ್ತಕ್ಕಂಥ ಸ್ನೇಹಿತರೆ. ಸ್ಕೈಸ್ ದ ಲಿಮಿಟ್ ಸಾರ್ಥಕವಾಗ್ತಾ ಇದೆ. ಒಂದು ಬ್ರೇಕ್ ಹೋಗ್ತಾ ಇದ್ದಾನೆ. ಬ್ರೇಕ್ ನಂತರ ಸರ್ ಮತ್ತೆ ಮಾತಾಡ್ತಾರೆ. ಸ್ನೇಹಿತರೆ, ಇವತ್ತು ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ಸಾರ್ಥಕ ಆಗ್ತಾ ಇದೆ. ಅದಕ್ಕೆ 2 ಡೈಮೆನ್ಷನ್ ಇದೆ. ಒಂದು ಹಳ್ಳಿ ಹುಡುಗ, ಕನ್ನಡ ಮಾಧ್ಯಮ ಓದಿರ್ತಕ್ಕಂಥ ಹುಡುಗ, ಹಳ್ಳಿಯ ಹೆಡ್ ಮಾಸ್ಟರ್ ಮಗ, ಒಂದು ಕಾರ್ಪೊರೇಟ್ ಜಗತ್ತನ್ನು ಬೆರಗು ಕಣ್ಣಿಂದ ನೋಡ್ತಾ ಪ್ರವೇಶ ಮಾಡತಕ್ಕಂಥ ರೀತಿ ಅದ್ಭುತವಾಗಿರ್ತಕ್ಕಂಥದ್ದು. ಕಾರ್ಪೊರೇಟ್ ಜಗತ್ತಲ್ಲಿ ಸಾಕಷ್ಟು ಅನುಭವಗಳನ್ನ ಸಾಕಷ್ಟು ರಿಸೋರ್ಸ್ ಜೋಡಿಸ್ಕೊಂಡು ಸಾಕಷ್ಟು ಜಗತ್ತಿನ ಅನುಭವಗಳನ್ನು ತಗೊಂಡು ಮತ್ತೆ ಹಳ್ಳಿಗೆ ಬಂದು ಫಾರ್ಮಿಂಗ್ ಆರಂಭಿಸಿರ್ತಕ್ಕಂಥದ್ದು. ಈ 2 ಮುಖವನ್ನು ಟಚ್ ಮಾಡುವಂಥ ವಿಶೇಷವಾದ ಕಾರ್ಯಕ್ರಮ ಸ್ನೇಹಿತರೆ ಮುಂದುವರಿತಾ ಇದೆ. ಇನ್ನು ಚಂದ್ರಕಾಂತರಾವ್ ಮಾತಾಡ್ತಾ ಇದ್ದಾರೆ. ಬಹಳ ಪ್ರೀತಿಯಿಂದ ಮಾತಾಡೋರಿಗೆ ಮತ್ತೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಹಿಂಡಾಲ್ಕೋ ಕಂಪನಿ ಪ್ರವೇಶ ಆಯಿತು. ನಾವು ಪೆನ್ನಾರಿಂದ ಹಿಂಡಾಲ್ಕೋದಲ್ಲಿ, ಅದು ಕೂಡ ಒಂದು ಚೇರ್ಮನ್ ಆಫೀಸಿಂದ ಇನ್ವಿಟೇಷನ್ ಆಗಿ ಬಂದಿತ್ತು, ನಾನೇನು ಅಪ್ಲೈ ಮಾಡಿರಲಿಲ್ಲ. ಅದರಲ್ಲಿ ಡೈರೆಕ್ಟ್ಲಿ ಚೇರ್ಮನ್ನ ಅಡಿಯಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು ನನಗೆ. ಕಾರ್ಪೊರೇಟ್ ಸ್ಟ್ರಾಟಜಿ ಅಂತ ಹೆಚ್ಚಾಗಿ 10 ವರ್ಷ 15 ವರ್ಷಕ್ಕೆ ಏನು ಮಾಡಬೇಕು ಅಂತೇಳಿ, ಈಗ ಇಮಿಡಿಯೇಟ್ ಅಲ್ಲ. ಅದರಲ್ಲಿ ಗ್ಲೋಬಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮೂಲಕ ನಾನು ಸೇರಿದೆ. ಮಿಸ್ಟರ್ ಕುಮಾರಮಂಗಲಂ ಬಿರ್ಲಾ ಅವರೊಟ್ಟಿಗೆ ಕೆಲಸ ಮಾಡೋ ಆಲ್ಮೋಸ್ಟ್ ಎವ್ರಿ ಮಂತ್ ನಮಗೆ ಒಂದು ದಿವಸ ಅವರೊಟ್ಟಿಗೆ ಕೂತ್ಕೊಳ್ಬೇಕಿತ್ತು, ಮೀಟಿಂಗ್ ಮಾಡಿ ಹೇಳಬೇಕಿತ್ತು. ಅದರಲ್ಲಿ ಸ್ಟ್ರಾಟಜಿ ಮಾಡಿ ನಾವು ಹಿಂಡಾಲ್ಕೋ ಸೇರಿದ್ದನ್ನು ನಾವು ಇಂಡಾಲನ್ನು ತಗೊಳ್ಬೇಕು, ಪೆನ್ನಾರ್ ನಾನು ಕೆಲಸ ಮಾಡಿದ 2 ಕಂಪನಿ ಕೂಡ ತಗೊಳ್ಬೇಕು ಅಂತೇಳಿ ಅವರಿಗೆ ಸಜೆಸ್ಟ್ ಮಾಡಿದ್ದೆ. ಅವರು ಅದನ್ನು ಒಪ್ಪಿಕೊಂಡ್ರು. 1998 ಇಂಡಾಲನ್ನು ತಗೊಂಡ್ರು. ಹಿಂಡಾಲ್ಕೋದ ಒಳಗೆ ಇಂಡಾಲನ್ನು ಸೇರಿಸಲಿಕ್ಕೆ 2000 ಪ್ಲ್ಯಾನ್ ಮಾಡಿದ್ದೆವು ನಾವು. 2000 ನಾನು ಹಿಂಡಾಲ್ಕೋಕ್ಕೆ ಹಿಂದೆ ಹೋಗಿ 2002 ಇಂಡಾಲ್ ಮತ್ತು ಹಿಂಡಾಲ್ಕೋವನ್ನು ಮರ್ಜರ್ ಮಾಡಿ ಅದರಲ್ಲಿ ನಮ್ಮ ರೋಲ್ ಪ್ರಾಡಕ್ಟ್ಸ್ ಇದ್ದು ಮಾರ್ಕೆಟಿಂಗ್ ಹೆಡ್ ಆಗಿದ್ದೆ. ಮತ್ತು ಪೆನ್ನಾರನ್ನು ಕೂಡ ತಗೊಂಡೆವು. ಇದನ್ನು ತಗೊಂಡು ಒಂದು 3 ವರ್ಷದಲ್ಲಿ, ಅಂದರೆ 98 ಶುರು ಮಾಡಿದ ಪ್ರೋಗ್ರಾಮ್ 2002 ಇಂಡಿಯಾದು ನಂಬರ್ 1 ಕಂಪನಿ ಆಯಿತು. ಅದರದ್ದು ನಾನು ಮಾರ್ಕೆಟಿಂಗ್ ಹೆಡ್ ಆಗಿ ರೋಲ್ ಪ್ರಾಡಕ್ಟ್ ಇದ್ದು, ಇಡೀ ಆಲ್ ಇಂಡಿಯಾ ಮಾರ್ಕೆಟಿಂಗ್ ಹೆಡ್ ಅಂತ ಹೇಳಿ ಆಲ್ ವರ್ಲ್ಡ್ ಇದ್ದು, ಅಂದರೆ ಆಲ್ಮೋಸ್ಟ್ ನಮ್ಮದು 40% ಎಕ್ಸ್ಪೋರ್ಟ್ ಆಗ್ತದೆ, ಆಲ್ಮೋಸ್ಟ್ 50 ಕಂಟ್ರಿಗೆ ಹೋಗ್ತದೆ. ಅದು ಮಾಡಿದ ನಂತರ ಅವರದ್ದು ಕ್ವಶನ್ 2005 ವಾಟ್ ನೆಕ್ಸ್ಟ್ ಅಂತ. ನಾನಾಗ ಒಂದು ಪ್ರೆಸೆಂಟ್ ಮಾಡಿದ ಕೇಸ್ ಔಟ್ ಆಫ್ 48 4 ಕೇಸಸ್ ವೇರ್ ಸೆಲೆಕ್ಟೆಡ್ ಬೈ ದ ಆದಿತ್ಯ ಬಿರ್ಲಾ ಗ್ರೂಪ್. ಅದು ಹಾರ್ವರ್ಡ್ ಮತ್ತು ಮತ್ತೊಂದು ಯಾವುದು ಇನ್ನೊಂದು ಯೂನಿವರ್ಸಿಟಿಯವರು ಶಾರ್ಟ್ ಲಿಸ್ಟ್ ಮಾಡಿದ್ದು. ನನ್ನ ಪ್ರೆಸೆಂಟೇಷನ್ ವಿಷನ್ 2013 ಅಂಥೇಳಿ, ಅದರಲ್ಲಿ ಅಟ್ಲೀಸ್ಟ್ ನಮ್ಮದು ಏಷ್ಯಾ ಪೆಸಿಫಿಕ್ ಇದ್ದು ನಂಬರ್ 1 ಕಂಪನಿ ಆಗಬೇಕು ಅಂಥೇಳಿ ಪ್ರೆಸೆಂಟೇಷನ್ ಮಾಡಿ ನಾವು ಒಂದು ಕಂಪನಿ ಹೆಸರನ್ನು ಕೊಟ್ಟಿದ್ದೆವು, ನೋವೆಲಿಸ್ ಅಂಥೇಳಿ. ಈ ಕಂಪನಿಯನ್ನು ನಾವು ಟಾರ್ಗೆಟ್ ಮಾಡಬೇಕು ಅಂತ. ನೀವು ನಂಬಲಿಕ್ಕಿಲ್ಲ, ಹಿಂಡಾಲ್ಕೋಗಿಂತ ನೋವೆಲಿಸ್ ಸಾಧಾರಣ 10 ಪಟ್ಟು ದೊಡ್ಡದು. ಆದರೆ 6 ತಿಂಗಳಲ್ಲಿ ಆ ಕಂಪನಿಯನ್ನು $6.5 ಬಿಲಿಯನ್ ತಗೊಂಡು ಹಿಂಡಾಲ್ಕೋ ಬಿಕೇಮ್ ದ ವರ್ಲ್ಡ್ ನಂಬರ್ 1 ಇನ್ ಅಲ್ಯೂಮಿನಿಯಂ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ನಮಗೆ ಲಿಮಿಟೇಷನ್ ಹಾಕ್ಕೊಂಡ್ರೆ, ನಮ್ಮ ಯೋಚಿಸುವ ಶಕ್ತಿಗೆ ನಾವು ಲಿಮಿಟೇಷನ್ ಹಾಕ್ಕೊಂಡ್ರೆ ನಾವು ಒಂದೇ ಕಡೆಯಲ್ಲಿರ್ತೇವೆ. ನಾವು ಲಿಮಿಟೇಷನನ್ನು ತೆಗೆದು ಎಷ್ಟು ಫಂಡಮೆಂಟಲಿ ಸ್ಟ್ರಾಂಗ್ ಪ್ರಿನ್ಸಿಪಲ್ ಮೇಲೆ ನಾವು ಸ್ಟ್ರಾಟಜಿ ಬಿಲ್ಡಪ್ ಮಾಡ್ಕೊಂಡು ಹೋದರೆ, ನೀವು ಹೇಳಿದಾಗೆ ನಿಮ್ಮ ಸ್ಕೈ ಈಸ್ ದ ಲಿಮಿಟ್ ಫಾರ್ ದ ಆಂಬಿಷನ್ ಆಫ್ ಎ ಪರ್ಸನ್ ಟು ಮೇಕ್ ಇಟ್ ಎ ರಿಯಲೈಸೇಷನ್. ಸೊ ನಾನು ಯಾವಾಗಲೂ ಹೇಳಿಕೊಂಡು 1997 2005 ವಿದಿನ್ ದ್ಯಾಟ್ 7-8 years ವಿ ಹ್ಯಾವ್ ಮೇಡ್ ಎ ಹಿಂಡಾಲ್ಕೋ ಫ್ರಮ್ ನಂಬರ್ 3 ಇನ್ ಇಂಡಿಯಾ ಟು ಬಿಕಮ್ ನಂಬರ್ 1 ಇನ್ ದ ವರ್ಲ್ಡ್. ಸೊ ದ್ಯಾಟ್ ಈಸ್ ಎ ಗ್ರೇಟ್ ಅಚೀವ್ಮೆಂಟ್. ಇನ್ಫ್ಯಾಕ್ಟ್ ಅದರ ಕಾನ್ಸಿಕ್ವೆನ್ಸ್ ಆಗಿ ನಾನು ಐ ಥಿಂಕ್ ಟು ಮೀ ಅದು ಕಾನ್ಸಿಕ್ವೆನ್ಸ್ ಆಗಿ ಒಂದು ಸ್ವಿಸ್ ಸಿಂಗಪೂರ್ ಅಂತೇಳಿ ಆದಿತ್ಯ ಬಿರ್ಲಾ ಗ್ರೂಪ್ ಇದ್ದು ಕಂಪನಿದ್ದು ಪ್ರೆಸಿಡೆಂಟ್ ಮತ್ತು ಡೈರೆಕ್ಟರ್ ಆಗಿ ಮಾಡಿದರು. ಐ ವಾಸ್ ಜಸ್ಟ್ ಅಬೌಟ್ 46 years. ಸಿಂಗಪೂರಿಗೆ ಹೋದೆವು. ಆ ಕಂಪನಿಯನ್ನು ಟರ್ನ್ ಅರೌಂಡ್ ಮಾಡಿ 4-5 ವರ್ಷದಲ್ಲಿ
ಅದನ್ನು $4 ಬಿಲಿಯನ್ ಕಂಪನಿ ಮಾಡಿದೆವು. 15 ಕಂಟ್ರೀಸಲ್ಲಿ ಸಾಧಾರಣ 80-90 ಮಂದಿ ಇದ್ದ ಕಂಪನಿ 250 ಮಂದಿ ಇಟ್ಟುಕೊಂಡು ಆಲ್ಮೋಸ್ಟ್ ನಾನು ಹೇಳಿದಾಗೆ 13 ಮಿಲಿಯನ್ ಟನ್ ಇದು ಟ್ರೇಡಿಂಗ್, ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಮಾಡಿದೆವು ನಾವು. ಇಂಡಿಯಾದಿಂದ ತುಂಬ ಐರನ್ ಓರ್ ಎಲ್ಲ ಕೊಂಡೋಗುವ ಸಮಯ. ಆ ಟೈಮಲ್ಲಿ ನನಗೆ ಒಂದು ಯಾವಾಗಲೂ ಮನಸ್ಸಿನಲ್ಲಿ ಬರ್ತಿತ್ತು, ನಾನು ಮೊದಲಿಂದಲೂ 50 ವರ್ಷಕ್ಕೆ ರಿಟೈರ್ ಆಗಬೇಕು ಅಂತೇಳಿ ಮನಸ್ಸು ಮಾಡ್ಕೊಂಡಿದ್ದೆ. ಅಲ್ಲಿಂದ ನನ್ನನ್ನು ಈಜಿಪ್ಟಿಗೆ ಹೋಗಬೇಕು ಅಂತ ಕೇಳಿಕೊಂಡ್ರು ಕಂಪನಿಯವರು. ನನಗೆ ಅಷ್ಟು ಖುಷಿ ಆಗಲಿಲ್ಲ. ಮತ್ತು ಇನ್ನದ್ದು ನನಗೆ ಇನ್ನದಿಂದ ಇನ್ನಕ್ಕೆ ಅಂತ ಹೇಳೋ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರ್ತಿತ್ತು. ಹಾಗೆ ಸ್ವಲ್ಪ ಟ್ರಯಲ್ ಕೂಡ ಮಾಡ್ತಿದ್ದೆ ನಮ್ಮ ಟ್ರಸ್ಟಿನ ಮೂಲಕ. ಅದ್ವೈತ ಭಾರತೀಯ ಕಮ್ಯುನಿಟಿ ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಸಾಧಾರಣ 2002 ಇಂದಲೇ ನಾವು ಆ್ಯಕ್ಟಿವಿಟೀಸ್ ಇನ್ನು ಶಾಲೆಯಿಂದ ಶುರು ಮಾಡಿದ್ದು, ಅಲ್ಲಿ ಕಂಪ್ಯೂಟರ್ ಕೊಟ್ಟದ್ದು. 2005-06 ನಾವು ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಶುರು ಮಾಡಿದ್ದೆವು. ಆಗಲೇ ಎಣಿಸ್ತಾ ಇತ್ತು, ಹಿಂದೆ ಬಂದು ಸ್ವಲ್ಪ ಆರ್ಗನೈಸ್ಡ್ ವೇಯಲ್ಲಿ ನಾವೇನಾದರೂ ಡಿಫ್ರೆಂಟ್ ಸಮಥಿಂಗ್ ಮೇಕ್ ಎ ಡಿಫ್ರೆನ್ಸ್ ಟು ದ ಸೊಸೈಟಿ ಮಾಡ್ಬೋದಿದ್ದರೆ ಇಟ್ ಈಸ್ ಬೆಟರ್ ಟು ಕಮ್ ಬ್ಯಾಕ್ ಟು ನಮ್ಮ ಸ್ಥಾನ ಬಲ ನಮಗೆ ಸ್ವಲ್ಪ ಇನ್ನೂ ಕೂಡ ಶಕ್ತಿ ಕೊಡ್ತದೆ. ನಾವು ಬಾಂಬೆಯಲ್ಲಿ ನೋಬಡಿ, ಎಲ್ಲಿ ಹೋದರೂ ಕೂಡ ಒಂದು ಕಾರ್ ಡ್ರೈವರ್ ಇರುವುದು, ಇಲ್ಲದಿದ್ದರೆ ಆದರೆ ನಮ್ಮ ಊರಿಗೆ ಬಂದ ಕೂಡಲೇ ನಮಗೊಂದು ಸ್ಥಾನ ಬಲ ಅಂತಂದು ಅದೊಂದು ಬಲ ನಮ್ಮೊಟ್ಟಿಗೆ ಸೇರಿಕೊಳ್ತದೆ. ಅದು ಸೇರಿಕೊಂಡ್ರೆ ನಾನು ಏನಾದರೂ ಮಾಡಲಿಕ್ಕೆ ಸಾಧ್ಯ ಉಂಟಾ? ಹಾಗೆ ನಾನು 2-3 ಆ್ಯಕ್ಟಿವಿಟೀಸಲ್ಲಿ ಫಾರ್ಮಿಂಗ್, ಮಾಡೆಲ್ ಫಾರ್ಮಿಂಗ್ ಅಂತ ಹೇಳಿದು ಅದೊಂದು ಆ್ಯಕ್ಟಿವಿಟಿಯನ್ನು ಹಮ್ಮಿಕೊಂಡದ್ದು ನಾನು. ಸಾಕಷ್ಟು ನಿಮಗೆ ಅನುಭವ ಇತ್ತು, ಸಾಕಷ್ಟು ದೊಡ್ಡ ಸ್ಯಾಲ್ರಿ ಸಿಗ್ತಾ ಇತ್ತು, ಅದನ್ನೆಲ್ಲ ಬಿಟ್ಟು VRS ತಗೊಂಡು ಫಾರ್ಮಿಂಗ್ ಮಾಡುವಂಥ ಪ್ಯಾಷನ್ ತಗೊಂಡ್ರಿ ಸರ್. ನಿಮ್ಮ ಸ್ಥಾನಕ್ಕೆ, ನಿಮ್ಮ ಇನ್ನ ಗ್ರಾಮಕ್ಕೆ ಮತ್ತೆ ಬಂದ್ರಿ. ಇನ್ನ ಗ್ರಾಮದ ಅದೃಷ್ಟ ಅಂತ ಭಾವಿಸ್ಕೊಳ್ತೇನೆ ನಾನು. ಸೊ ನಿಮ್ಮ ಫಾರ್ಮ್ ಇವತ್ತು ಭಾಳ ದೊಡ್ಡ ಕ್ರಾಂತಿ ಮಾಡ್ತಾ ಇದೆ. ಸರ್ ಮಾಡಿರ್ತಕ್ಕಂತಹ ಒಂದು 8.5 ಎಕರೆ ಜಾಗದಲ್ಲಿ ಮಾಡಿರ್ತಕ್ಕಂಥ ಫಾರ್ಮ್ ಸ್ನೇಹಿತರೆ 5-6 ವರ್ಷಗಳ ಕಾಲ ಇವತ್ತು ಅದ್ಭುತವಾಗಿರ್ತಕ್ಕಂಥ ಫಸಲನ್ನು ಪಡೀತಾ ಇದೆ. ಪ್ರಾಕೃತಿ ಆರ್ಕಿಡ್ ಫ್ರೂಟ್ ಫಾರ್ಮ್ ಅಂತದರ ಹೆಸರು. ಅವರು ಬೆಳೆಸಿರ್ತಕ್ಕಂತಹ ಹಣ್ಣುಗಳು, ಅವ್ರು ಬೆಳೆಸಿರ್ತಕ್ಕಂತಹ ಸಸ್ಯಗಳು, ಅವ್ರು ಬೆಳೆಸಿರ್ತಕ್ಕಂತಹ ಬಳ್ಳಿಗಳು, ದಾಸವಾಳದ ಗಿಡಗಳು, ಹಣ್ಣಿನ ಗಿಡಗಳು ನೋಡೋದೇ ಬಹಳ ಭಾಗ್ಯ ಸ್ನೇಹಿತರೆ. ಕಾರ್ಕಳ ತಾಲೂಕಿನ ಇನ್ನ ಗ್ರಾಮದ ಪುಟ್ಟದಾಗಿರ್ತಕ್ಕಂಥ 8.5 ಎಕರೆ ಜಾಗದಲ್ಲಿ ಪ್ರಾಕೃತಿ ಆರ್ಕಿಡ್ ಫುಡ್ ಫಾರ್ಮ್ ಅವರು ಮಾಡಿದ್ದಾರೆ. ಬಹಳ ಅದಕ್ಕೆ ಎನರ್ಜಿ ಹಾಕಿದ್ದಾರೆ, ರಿಸೋರ್ಸ್ ತುಂಬಿಸಿದ್ದಾರೆ, ಅದಕ್ಕೆ ಜನ ಇಟ್ಕೊಂಡು ಬಹಳ ಅದ್ಭುತವಾಗಿರ್ತಕ್ಕಂಥ ನೀರಿನ ಸಂಯೋಜನೆ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಇದು. ನಾನು ಮತ್ತೆ ಕೇಳು ಸರ್, ಕೃಷಿಗೆ ಮತ್ತೆ ಬಂದ್ರಿ, ಮತ್ತೆ ನೀವು ಫಾರ್ಮಿಂಗ್ ಬಂದ್ರಿ. ಆ ಫಾರ್ಮ್ ಮೂಲಕ ಪರಿಸರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಯಿತು. ಸರ್, ಯಾಕೆ ಬಂದ್ರಿ ಫಾರ್ಮಿಗೆ ಅಂತ ಹೇಳಿ? ಎರಡು ವಿಷಯ ಅದರಲ್ಲಿ. ಒಂದು ಆಬ್ವಿಯಸ್ಲಿ ಸೆಲ್ಫಿಶ್ ರೀಸನ್. ಇನ್ಫ್ಲೇಷನ್ ಅಂತ ಹೇಳೋದು ನಮ್ಮ ಯಾವ MBA ಮಾಡಿದರೂ ಕೂಡ ಅದೊಂದೊಂದು ದೊಡ್ಡ ಕ್ವಶನ್. ಇನ್ಫ್ಲೇಷನ್ ವಿಲ್ ಆಲ್ವೇಸ್ ಈಟ್ ಯುವರ್ ಸೇವಿಂಗ್ಸ್ ಅಂತ. ನಾನು ರಿಟೈರ್ ಆದ ಕೂಡಲೇ ನನಗೆ ಐ ವಾಂಟೆಡ್ ಸಮ್ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಇನ್ಕಮ್, ಮೇ ಬಿ 10 ವರ್ಷದ ನಂತರ. ಅದಕ್ಕೆ ಫಾರ್ಮು ಅಥವಾ ನೀವು ರೆಂಟಲ್ ಮನೆ ಇಟ್ಕೊಳ್ಳೋದು, ಅದಕ್ಕೆ ನಾನು ಎಣಿಸಿದೆ ಫಾರ್ಮ್ ಈಸ್ ದ ಬೆಸ್ಟ್ ಪ್ಲೇಸ್ ಅಂತೇಳಿ. ಸೆಕೆಂಡ್, ನನಗೆ ಒಂದು ಸೋಷಿಯಲ್ ಅಬ್ಜೆಕ್ಟಿವ್ಸ್ ಯಾವಾಗಲೂ ಹಿಂದಿನಿಂದಲೂ ಇರ್ತಿತ್ತು. ನಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಉಡುಪಿ ಮಂಗಳೂರಲ್ಲಿ ಈಗ ಜನದ್ದು ಸಂಖ್ಯೆ ಕಡಿಮೆ ಆದ ಕಾರಣ ತುಂಬ ಜನ ಜಾಗವನ್ನು ಬಿಟ್ಟು ಕಾಲಿಡ್ತಾರೆ. ಒಳ್ಳೆಯ ವಿಷಯ ಅಲ್ಲ ಇದು, ಯಾಕಂದರೆ ತುಂಬ ಫರ್ಟೈಲ್ ಲ್ಯಾಂಡ್. ಈ ನಮ್ಮ ಉಡುಪಿ ಮಂಗಳೂರು ಕರಾವಳಿಯಲ್ಲಿ ತುಂಬ ಫರ್ಟೈಲ್ ಲ್ಯಾಂಡ್, ಅದನ್ನು ಖಾಲಿ ಬಿಟ್ಟುಕೊಂಡು ಇಟ್ಟರೆ ಅದು ಒಳ್ಳೆಯದಲ್ಲ. ಅದಕ್ಕೆ ನಾನು ಏನಾದರೂ ಒಂದು ಮಾಡೆಲ್ ಫಾರ್ಮ್, ಈವನ್ ಅಂತ ಹೊಳೆ ಬದಿಯಲ್ಲಿ ತುಂಬ ನೀರು ಇರಬೇಕು ಅಂತೇಳಿ ಇಲ್ಲ, ಆದರೆ ಎಲ್ಲಿ ಕೂಡ ಗದ್ದೆಯಲ್ಲಿ ನಾವು ಒಂದು ಫ್ರೂಟ್ ಫಾರ್ಮ್ ಮಾಡಿ ತೋರಿಸಿದರೆ ಜನ ಅದನ್ನು ನೋಡಿ ಸ್ವಲ್ಪ ಕಾಪಿ ಮಾಡಿದರೆ ನಮ್ಮ ಮಂಗಳೂರು ಇನ್ನೂ ಸ್ವಲ್ಪ ಗ್ರೀನ್ ಆಗೋದು, ಫ್ರೂಟ್ ಬರೋದು, ಹಣ್ಣು ಹಂಪಲು ಅಂತ ಹೇಳೋದು ಎಲ್ರಿಗೂ ಮಿಡಲ್ ಕ್ಲಾಸ್ನವರಿಗೆ ಬೇಕಾದ ಒಂದು ಒಳ್ಳೆಯ ಇದು ರಿಕ್ವೈರ್ಮೆಂಟ್. ಅದು ನನ್ನಿಂದ ಆಗ್ತದಾದರೆ ಅದರಲ್ಲಿ ನನಗೆ ಒಂದು ಸ್ಫೂರ್ತಿ ಅಂತ ಹೇಳಿದರೆ, ಯಾವಾಗಲೂ ನಾನು ಫ್ರೂಟಿನ ಬಗ್ಗೆ ಯೋಚಿಸ್ತಾ ಇದ್ದವ, ಎಲ್ಲ ಕಡೆಯಲ್ಲಿ ವೆರೈಟಿ ನೋಡ್ತಾ ಇದ್ದವ. ಒಂದು 12-15 ಫಾರ್ಮ್ ಕೇರಳದಿಂದ ಸಾಧಾರಣ ಹೀರಡ್ಕದವರೆಗೆ ನಮ್ಮ ಕಾರ್ಕಳದಲ್ಲಿ ನೋಡಿ ಆನಂತರ ಈ ಡಿಸಿಷನ್ ತಗೊಂಡದ್ದು. ಇಲ್ಲಿ ಮಾಡೆಲ್ ಮಾಡಿದರೆ ಎಲ್ಲರೂ ನೋಡ್ಬೋದು, ನೋಡಿ ಅದನ್ನು ಕಾಪಿ ಮಾಡಿದರೆ ನಮ್ಮ ಹಾಲಿನ ಹಾಗೆ, ಹಾಲು ಹೇಗೆ ಈಗ ಒಂದೊಂದು ಮನೆಯಲ್ಲಿ ಒಂದೊಂದು ದನ ಇಟ್ಟುಕೊಂಡು ಮನೆ ತಗೊಂಡು ಹೋಗಿ ಊರಲ್ಲಿ ಕಲೆಕ್ಟ್ ಮಾಡಿ ಹಾಲು ಕಲೆಕ್ಟ್ ಮಾಡ್ತಾರ, ಅದೇ ರೀತಿ ಒಂದು ಎಲ್ಲ ಮನೆಯಲ್ಲಿ ಒಂದು 5 ಗಿಡ ಇದ್ದರೂ ಕೂಡ ಅದರಲ್ಲಿ ಚಿಕ್ಕು ಅಥವಾ ಮಾವು ಅಥವಾ ಪೇರಳೆ ಆದರೆ ಅದನ್ನು ಒಂದು ಬೆಳಿಗ್ಗೆ ಕಲೆಕ್ಟ್ ಮಾಡಿ ಮಂಗಳೂರು ಅಥವಾ ಉಡುಪಿಗೆ ತಂದು ಮಾರುವುದು ಅಥವಾ ಬೆಂಗಳೂರಿಗೆ ಕಳಿಸುವಂಥ ಒಂದು ಅರೇಂಜ್ಮೆಂಟ್ ಮಾಡೋದು, ಹಾಲು ಮಾರುವವರ ಒಕ್ಕೂಟದ ಹಾಗೆ ಹಣ್ಣು ಹಂಪಲು ಮಾಡುವವರ ಒಕ್ಕೂಟ ಆದರೆ ಅದು ನನಗೆ ಒಂದು ರೀತಿಯಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು. ಆದರೆ ಇದು ನಮ್ಮದು ಫಸ್ಟ್ ಸ್ಟೆಪ್.
ಹೌದು. ಇದೇ ರೀತಿ ತುಂಬ ಮಂದಿ ಈಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಹೌದು ಸರ್. ನನಗೆ 8.5 ಎಕರೆ ವಿಶಾಲವಾಗಿರ್ತಕ್ಕಂಥ ಜಾಗದಲ್ಲಿ ಪ್ರಾಕೃತಿ ಆರ್ಕಿಡ್ ಫ್ರೂಟ್ ಫಾರ್ಮ್ ಮಧ್ಯೆ ನಿಂತುಕೊಂಡು ಸರ್ ಮಾತಾಡಿದ್ದಾರೆ. ಅವರ ಮಾತುಗಳನ್ನು ಕೇಳ್ಕೊಂಬರೋಣ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತಾಡ್ತಾರೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಅತ್ಯಂತ ವರಿಷ್ಠ ಹುದ್ದೆಗಳನ್ನು ಅಲಂಕರಿಸಿ ಈಗ ಸ್ವಯಂ ನಿವೃತ್ತಿ ಪಡೆದಿರತಕ್ಕಂತಹ ಇನ್ನ ಚಂದ್ರಕಾಂತರಾಯರು ಅವರ ಹುಟ್ಟೂರಿಗೆ ಬಂದು ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ. ಅವರ ಕಲ್ಪನೆ ಕೂಸಾಗಿರ್ತಕ್ಕಂತಹ ಪ್ರಾಕೃತಿ ಫ್ರೂಟ್ ಆರ್ಕಿಡ್ನ ಮಧ್ಯೆ ನಾವು ನಿಂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇದ್ದೇವೆ. ಇಲ್ಲಿ 8.5 ಎಕರೆ ವಿಶಾಲವಾಗಿರ್ತಕ್ಕಂಥ ಕ್ಯಾಂಪಸ್ ಇದೆ. ಇಲ್ಲಿ ಪ್ರತಿಯೊಂದನ್ನು ಅವರು ತಮ್ಮ ಕನಸಿನ ಪ್ರಕಾರ ಬಳಸ್ತಾ ಹೋಗಿದ್ದಾರೆ. ಪ್ರಕೃತಿಗೆ ಸಂಬಂಧಪಟ್ಟಂತಹ ಹಸಿರು ಸಂಪತ್ತವರ ಕಾಳಜಿ ಎಲ್ಲ ಕಡೆದ್ದು ಕಾಣ್ತದೆ. ಜಗತ್ತಿನ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಹಣ್ಣುಗಳನ್ನು ಇಲ್ಲಿ ಒಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಈ ಕಲ್ಪನೆ ಹೇಗೆ ಬಂತು ಅಂತ? ಓದೋದು ಒಂದು ತುಂಬ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ ಎಲ್ರಿಗೂ ಕೂಡ. ಅದೇ ರೀತಿ ಸಮಾಜಕ್ಕೆ ಏನಾದರೂ ಹಿಂದೆ ಕೊಡಬೇಕು ಅಂತ ಹೇಳಿದರೆ ಕೃಷಿ ಒಂದು ಒಳ್ಳೆಯ ಮೂಲಕ. ಕೃಷಿ ಮೂಲಕ ನಾವು ತುಂಬ ಮಂದಿಗೆ ಇನ್ಸ್ಪಿರೇಷನ್ ಕೊಡ್ಬೋದು. ಹಾಗೆ ನನ್ನ ಲೈಫ್ನಲ್ಲಿ ಅಬ್ಜೆಕ್ಟಿವ್ಸಲ್ಲಿ ಡೆವಲಪ್ಮೆಂಟ್, ಕಮ್ಯುನಿಟಿ ಡೆವಲಪ್ಮೆಂಟ್, ಎಜುಕೇಷನು ಹೇಗಿದ್ದರೂ ಉಂಟು. ಅದರೊಟ್ಟಿಗೆ ಒಂದು ಕೃಷಿ ಮೂಲಕ ಎಲ್ಲರಿಗೆ ಇನ್ಸ್ಪಿರೇಷನ್ ಕೊಡುವ ಅಂಥೇಳಿ ಈ ಪ್ರಯತ್ನ ನಾನು ಹಾಕಿತ್ತು. ಪ್ರಾಕೃತಿ ಫ್ರೂಟ್ ಆರ್ಚರ್ಡ್ ಅಂತ ಹೇಳಿದರೆ ಸಾಧಾರಣ 8.5 ಎಕರೆಯಲ್ಲಿ ಒಂದೊಂದು ಎಕರೆಯಲ್ಲಿ ನಮಗೆ ಕಮರ್ಷಿಯಲ್ ಆಗಿ ಸಾಧಾರಣ ಆಗಬೇಕು ಅಂಥೇಳಿ ಚಿಕ್ಕು, ಮಾವು ಮತ್ತು ರಾಂಬುಟಾನ್, ಮ್ಯಾಂಗೋಸ್ಟೀನ್ ಮತ್ತು ಗೋವಾ ಹಾಕಿದ್ದೇವೆ. ಮತ್ತು ಇನ್ನೊಂದು 2 ಎಕರೆ ಪ್ರದೇಶದಲ್ಲಿ ಮಿಕ್ಸ್ಡ್ ಫ್ರೂಟ್, ಸಾಧಾರಣ ಎಲ್ಲ ಕಡೆಯಿಂದ ಏನೆಲ್ಲ ಸಿಗ್ತದ ವೆರೈಟಿ ಅದನ್ನೆಲ್ಲ ತಂದು ಇಲ್ಲಿ ಹಾಕಿದ್ದೇವೆ. ಇದರಲ್ಲಿ ಚೈನೀಸ್ ಲೀಚಿ ಇರೋದು, ಥೈಲ್ಯಾಂಡ್ ಲೀಚಿ ಇರೋದು, ಅಥವಾ ಕಾಂಬೋಡಿಯಾದ್ದು ಮಿಲ್ಕ್ ಫ್ರೂಟ್ ಇರೋದು, ತುಂಬ ವೆರೈಟಿ ಎಲ್ಲಿ ಸಿಗ್ತದ ಅದನ್ನು ಹಿಡ್ಕೊಂಬಂದು. ಅದೇ ರೀತಿಯಲ್ಲಿ ನಾವು ಕೂಡ ತೆಂಗಿನಕಾಯಿ ಕೂಡ ಸಾಧಾರಣ 5 ದೇಶದ್ದು ತಂದಿಟ್ಟಿದ್ದೇವೆ. ಇಲ್ಲಿ ಕಾಂಬೋಡಿಯಾದಿಂದ ತಂದಿದ್ದೇನೆ, ಥೈಲ್ಯಾಂಡಿಂದ ತಂದಿದ್ದೇವೆ, ಶ್ರೀಲಂಕಾ, ಸಿಂಗಾಪುರ್ ಮತ್ತು ಮಲೇಷ್ಯಾದಿಂದ. ಬರ್ತದಾ ಇಲ್ವಾ ಗೊತ್ತಿಲ್ಲ, ಆದರೆ ಬಂದರೆ ನಮ್ಮ ದೇಶಕ್ಕೆ ಒಂದು ಹೊಸ ವೆರೈಟಿ ತಂದ ಹಾಗೆ. ತಂದವರು ತುಂಬ ಮಂದಿ ಇರ್ಬೋದು, ಆದರೆ ಅಟ್ಲೀಸ್ಟ್ ನಮ್ಮ ಮಂಗಳೂರು, ಉಡುಪಿಯಲ್ಲಿ ಫಸ್ಟಾಗೆ ತಂದ ಹಾಗೆ. ಮತ್ತು ಅದು ವೆರೈಟಿ ಒಳ್ಳೆದಿದ್ದರೆ ನಮ್ಮ ಬಯೋಡೈವರ್ಸಿಟಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡಿದ ಹಾಗೆ ಎಲ್ಲ ವೆರೈಟಿಯನ್ನು ಕೂಡ ಅದಕ್ಕೆ ಸರಿಯಾಗಿಯೇ ನಾವು ನೋಡಿಕೊಳ್ತಾ ಇದ್ದೇವೆ. ನೀವು ಹೇಳಿದಾಗೆ ನಾವು ತುಂಬ ಎಂಫೆಸಿಸ್ ಮಾಡಿದ್ದೇವೆ ನೀರು ಸೇವ್ ಮಾಡಲಿಕ್ಕೆ. ಎಲ್ಲ ಗಿಡಗಳಿಗೂ ಕೂಡ ಡ್ರಿಪ್ ಇರಿಗೇಷನ್, ಸ್ವಲ್ಪ ಗಿಡ ದೊಡ್ಡದಾದರೆ ಅದಕ್ಕೆ 2 ಅಥವಾ 3 ಡ್ರಿಪ್ ಹಾಕ್ತೇವೆ. ಆದ್ದರಿಂದ ನೀರು ವೇಸ್ಟ್ ಆಗೋದಿಲ್ಲ, ನೀರು ಹಾಕಲಿಕ್ಕೂ ಕೂಡ ಕಷ್ಟ ಆಗೋದಿಲ್ಲ. ಅದೇ ರೀತಿ ಬೇರೆ ಎಲ್ಲ ಏನೆಲ್ಲ ಮಾಡಬೇಕು ಅದಕ್ಕೆ ಅದನ್ನು ಚೆಂದಾಗಿ ಮಾಡ್ತಾಯಿದ್ದೇವೆ. 1 ಎಕರೆ ಪ್ರದೇಶದಲ್ಲಿ ಸಾಧಾರಣ ನಮ್ಮದು ಕಾಟೇಜ್ ಉಂಟು, ಮತ್ತು ಒಂದು ಚೆಂದ ಆರ್ಕಿಡ್ ಲಾನ್ ಅಂಥೇಳಿ ಮಾಡಿದ್ದೇವೆ. ಮತ್ತು ನಮ್ಮದು ಸರ್ವೆಂಟ್ಸ್ ಸ್ಟಾಫ್ ಕ್ವಾರ್ಟರ್ಸ್ ಇದೆ. ಸ್ನೇಹಿತರೆ, ಸಾಕಷ್ಟು ಒಳ್ಳೆಯ ಮಾತುಗಳನ್ನು ಕೇಳಿದ್ದೇವೆ. ಈ ಫಾರ್ಮಲ್ಲಿ ಏನುಂಟು ಏನಿಲ್ಲ ಅಂತ ಹೇಳೋದನ್ನು ನೀವು ಪ್ರಶ್ನಾರ್ಥಕವಾಗಿ ನೋಡ್ತಾ ಹೋಗಬೇಕು ಸ್ನೇಹಿತರೆ. ಜಗತ್ತಿನ 4 ವಿಧವಾಗಿರ್ತಕ್ಕಂಥ ಪೇರಳೆಗಳನ್ನು ಬೆಳೆಸಿದ್ದಾರೆ. ಥೈಲ್ಯಾಂಡ್ನ ಪೇರಳೆ ಕೂಡ ಇರ್ತಕ್ಕಂಥದ್ದು. ಇಡೀ ವರ್ಷ ಬೆಳೆಯುವಂತಹ ಚಿಕ್ಕು ತೋಟ ಅಲ್ಲಿರ್ತಕ್ಕಂಥದ್ದು. ಅದರಲ್ಲಿ 2 ವಿಧವಾಗಿರ್ತಕ್ಕಂಥ ಚಿಕ್ಕು ಇದೆ, ಥೈಲ್ಯಾಂಡ್ನ ಚಿಕ್ಕು ಕೂಡ ಇದೆ. ಸರ್, ಜಾಸ್ತಿ ವಿದೇಶದ ಫುಡ್ಸ್ ಕೂಡ ತೊಗೊಂಬಂದಿದ್ದೀರಿ. ಸ್ಥಳೀಯ ಆದ್ಯತೆ ಕೂಡ ಸಾಕಷ್ಟು ಆದ್ಯತೆಗಳಿಂದ ಕೊಟ್ಟಿದ್ದೀರಿ. ಆಮೇಲೆ ಜಾಂಬು ಹಣ್ಣು ಇದೆ, 5 ವಿಧವಾದ ಜಂಬು ಹಣ್ಣು ಇದೆ, 10 ವಿಧವಾಗಿರ್ತಕ್ಕಂಥ ಮತ್ತು ಇಡೀ ವರ್ಷ ಬೆಳೆಯುವಂಥ ಮಾವಿನ ಹಣ್ಣಿದೆ. ರಂಬುಟಾನ್ ಮೇಯಲ್ಲಿ ಮಾತ್ರ ಫಲ ಕೊಡುವಂಥ ಥೈಲ್ಯಾಂಡ್ನ ಬೆಳೆಯೋದು. ಆಮೇಲೆ ಮ್ಯಾಂಗೋ ಸ್ಟೈನ್ ಅಂತ ಹೇಳುವಂಥ ವಿಶೇಷವಾಗಿರ್ತಕ್ಕಂಥ ಫಾರಿನ್ ಬೆಳೆ, ಅದು ಕೂಡ ಬೆಳೆ ಬಂದಿರತಕ್ಕಂಥದ್ದು. ದಾಳಿಂಬೆ ಇದೆ, ಆ್ಯಪಲ್ ಇದೆ, ನೆಲ್ಲಿಕಾಯಿಯಲ್ಲಿ ಹೈಬ್ರಿಡ್ ತಳಿ ಇದೆ, ದಾರೆಹುಳಿ ಇದೆ, ಅಂಜೂರ ಇದೆ, 2 ವಿಧವಾದ ಸೀತಾಫಲ ಇದೆ. ಆಮೇಲೆ ತುಂಬ ವಿಧವಾಗಿರ್ತಕ್ಕಂಥ ಉಪ್ಪಿನಕಾಯಿ ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ಹುಳಿ ಹಣ್ಣುಗಳಿದೆ, ದಾರೆಪುಳಿ ಇದೆ, ಹೈಬ್ರಿಡ್ನ ಬಾಳೆಹಣ್ಣಿದೆ. ಆಮೇಲೆ ಗೆಂದಾಳಿ ಹೈಬ್ರಿಡ್ ತಳಿ 4 ವಿಧವಾಗಿ 4 ದೇಶಗಳಿಂದ ಬಂದಿರತಕ್ಕಂಥದ್ದು. 10 ರಿಂದ 25 ವಿಧ ದಾಸವಾಳ ಇದೆ, 3 ವಿಧವಾಗಿರ್ತಕ್ಕಂಥ ಕಣಗಿಲ ಹೂವಿದೆ, 10 ವಿಧವಾಗಿರ್ತಕ್ಕಂತಹ ಬೇರೆ ಬೇರೆ ಹೂವಿನ ಗಿಡಗಳನ್ನು ಇಟ್ಟಿದ್ದೀರಿ. ಸೊ ಆಯುರ್ವೇದೀಯ ಮೂಲಿಕೆಗಳನ್ನು ಕೂಡ ವಿಶಾಲವಾಗಿ ನೆಡ್ತಾ ಹೋಗಿದ್ದೀರಿ. ಸೊ 3 ವಿಧವಾಗಿರ್ತಕ್ಕಂಥ ಆರ್ಕಿಡ್ ಇದೆ, ಗ್ರೀನ್ ವಾಲ್ ನಿರ್ಮಾಣ ಮಾಡಿದ್ದೀರಿ. ಸೊ ಕೇಪುಳ 10 ವಿಧವಾಗಿರ್ತಕ್ಕಂಥ ಕೇಪುಳ ಇದೆ, 3 ವಿಧವಾಗಿ ತುಳಸಿ ಗಿಡ ಇದೆ, ಸಂಪಿಗೆಯಲ್ಲಿ ಸಾಕಷ್ಟು ವೆರೈಟಿಗಳನ್ನು ಮಾಡಿದ್ದೀರಿ, ಪಾರಿಜಾತದಲ್ಲಿ ಬೇಕಾದಷ್ಟು ವೆರೈಟಿ ಇದೆ. ಸೊ ಮಲ್ಲಿಗೆಯಲ್ಲಿ ಸಾಕಷ್ಟು ವೈವಿಧ್ಯಗಳಿದೆ. ಆಮೇಲೆ ಶೋ ಪ್ಲಾಂಟ್ಸ್ಗಳಲ್ಲಿ ಕೂಡ ಬೇಕಾದಷ್ಟಿದೆ. ಇದು ಬರೀ ಸ್ಯಾಂಪಲ್ಸ್ ಮಾತ್ರ ಹೇಳಿದ್ದು ಸರ್. ನಾನು ಇಷ್ಟನ್ನೆಲ್ಲ ಒಟ್ಟು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ನಿಮಗೆ ಅಂತ ಹೇಳಿ ಒಂದು ಅದೇ ಹೇಳಿ ತೋಟದ ವಿಜುವಲ್ಸ್ ನೋಡ್ತಾ ಮಾತಾಡ್ತಾ ಹೋಗೋಣ ಸರ್. ಓಕೆ.
ನೀವು ಹೇಳಿ ಸರ್, ಹೇಳ್ತಾ ಹೋಗೋಣ ಸರ್. ಅಂದರೆ ಒಂದು ರೀತಿಯಲ್ಲಿ ಇದು ನಮ್ಮದು ಇನ್ಸ್ಪಿರೇಷನ್. ಯಾಕಂದರೆ ನಾನು ಯಾವಾಗಲೂ ಹೇಳಿಕೊಂಡು ನಾವು ಯಾವುದೇ ವಿಷಯವನ್ನು ಕೂಡ ನಾವು ಡಿಸೈಡ್ ಮಾಡಿದರೆ, ನಾವು ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದರೆ, ನನ್ನ ಹತ್ರ ಇರೋದು ಒಂದೇ ಕ್ಲಾಸ್, ವರ್ಲ್ಡ್ ಕ್ಲಾಸ್. ಏನಿದ್ರೂ ಕೂಡ ಚಂದ ಮಾಡಿ ನಮ್ಮಲ್ಲಿ ಎಲ್ಲರೂ ಮೆಚ್ಚುವ ಹಾಗೆ ಬೆಸ್ಟ್ ರೀತಿಯಲ್ಲಿ ಮಾಡಬೇಕು ಅಂತ, ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತೇಳಿ. ಅದನ್ನು ನೋಡಿ ಜನರು ಕಾಪಿ ಮಾಡುವ ಹಾಗೇ ಇರಬೇಕು. ನಾನು ಯಾವಾಗಲೂ ಒಂದು ನಮ್ಮ IIM ಪ್ರೊಫೆಸರೇ ನನಗೆ ಹೇಳಿಕೊಟ್ಟದ್ದು, ಕಾಪಿ ಐಡಿಯಾಸ್ ಶೇಮ್ಲೆಸ್ಲಿ ಅಂತೇಳಿ. ನೀವು ನಮ್ಮ ಲಾನ್ ಅಥವಾ ನಮ್ಮ ಮನೆ, ನಮ್ಮ ಅಲ್ಲಿದ್ದು ಗ್ರೀನರಿ ನೋಡಿದರೆ ಇದು ಟಿಪಿಕಲ್ ಸಿಂಗಪೂರ್ ಸ್ಟೈಲ್. ಅಲ್ಲಿ ಅವರಿಗೆ ಡಸ್ಟಿನ ಮೇಲೆ ಎಲರ್ಜಿ ಉಂಟು, ಡಸ್ಟ್ ಬರಬಾರ್ದು, ಎಲ್ಲ ಕಡೆ ಗ್ರೀನ್ ಕವರ್ ಇರಬೇಕು. ಮತ್ತು ನೀವು ಮಕ್ಕಳು ಆಚೆ ಹೋಗಬಾರ್ದು ಅಂತ ಹೇಳಿದರೆ ಮಕ್ಕಳು ಯಾವಾಗಲೂ ಆಚೆ ಹೋಗ್ತಾರೆ. ಅದರ ಬದಲು ನೀವು ಚಂದ ಮಾಡಿ ಗ್ರೀನ್ ವಾಲ್ ಹಾಕಿದರೆ ಅವರು ಹೋಗುವ ಪ್ರಯತ್ನ ಕೂಡ ಮಾಡೋದಿಲ್ಲ. ಯಾಕಂದರೆ ಅವರಿಗೆ ಅದನ್ನು ನೋಡಿದ ಕೂಡಲೇ ಸ್ವಲ್ಪ ಎಣಿಸ್ತದೆ, ಯಾಕೆ ಇಲ್ಲಿ ಹೋಗಲಿಕ್ಕೆ ಬೇಡ. ಅದೇ ರೀತಿ ನಾವು ಚಂದವಾಗಿ ಹೆಚ್ಚಿನ ವಿಷಯವನ್ನು ಅದು ವರ್ಲ್ಡ್ ಕ್ಲಾಸ್ ಅಂತ ಹೇಳಿದರೆ, ಈಗ ನೀವು ಆರ್ಕಿಡ್ ನೋಡಿದರೆ ಅದು ಕೂಡ ಹಾಗೆ. ಆರ್ಕಿಡನ್ನು ಕೂಡ ವರ್ಲ್ಡ್ ಕ್ಲಾಸ್ ರೀತಿಯಲ್ಲಿ ಅದಕ್ಕೆ ಶೇಡ್ ಬೇಕು, ಯಾಕಂದರೆ ಇಲ್ಲಿದ್ದು ಬಿಸಿಲು ಸರಿಯಾಗೋದಿಲ್ಲ. ಮತ್ತು ಅದನ್ನು ಚಂದ ನೋಡಿಕೊಂಡ್ರೆ ಅದಕ್ಕೆ ಸ್ಪ್ರೇ ಮಾಡಲಿಕ್ಕೆಲ್ಲ ಅರೇಂಜ್ಮೆಂಟ್ ಬೇಕು, ಆದರೆ ನೀರು ಕೆಳಗೆ ಬೀಳಬಾರ್ದು ಅಂತೇಳಿ ನಾವು ಅದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಇಟ್ಟದ್ದು. ಅದು ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಇಲ್ಲಿ ಎಂಥ ಕೂಡ ನೀವು ಎಷ್ಟು ನೀರು ಬಿಟ್ಟರೂ ಕೂಡ ಆರ್ಕಿಡ್ಗೆ ಅದಕ್ಕೆ ತೇವಾಂಶ ಜಾಸ್ತಿ ಬೇಕು ಅಂತ ಹೇಳಿದ್ರು ಕೂಡ, ಆದರೆ ನಮ್ಮದು ನೆಲಕ್ಕೆ ಬೀಳದೆ ಹಾಳಾಗೋದಿಲ್ಲ. ಅದು ನಮ್ಮದು ವರ್ಲ್ಡ್ ಕ್ಲಾಸ್ ಥಿಂಕಿಂಗ್. ಕ್ಲೀನ್ ಇರಬೇಕು, ಅಲ್ಲಿ ಏನು ಪ್ರಾಬ್ಲಮ್ ಬರಬಾರ್ದು ಅಂಥೇಳಿ. ಅದೇ ರೀತಿ ನಮ್ಮ ಎಲ್ಲ ಕಡೆಯಲ್ಲಿ ನೀವು ಸರ್ 10 ವಿಧವಾಗಿರ್ತಕ್ಕಂಥ ಮಾವಿನ ಹಣ್ಣುಗಳಿದೆ. ಇಡೀ ವರ್ಷ ಬೆಳೆಯುವಂಥ ಮಾವಿನ ಹಣ್ಣು, ಇಡೀ ವರ್ಷ ಬೆಳೆಯುವಂಥ ಚಿಕ್ಕು. ಅದರಲ್ಲಿ ನಾವು ಕ್ರೆಡಿಟ್ ಕೊಡಬೇಕು ನಮ್ಮ ಉಡುಪಿದ್ದು ನರ್ಸರಿಯವರಿಗೆ, ವೆಸ್ಟ್ ಕೋಸ್ಟ್ ನರ್ಸರಿಯವರಿಗೆ. ನಾನು ಅವರಿಗೆ ಒಂದು ಆಪ್ಷನ್ ಕೊಟ್ಟಿದ್ದೆ. ಅವರಿಗೆ ಒಂದು 5 ಅಥವಾ 6 ರೋ ಸೆಪರೇಟ್ ಮಾಡಿ ಒಂದೊಂದೇ ವೆರೈಟಿ ಮಾಡಿ ಬಂದವರಿಗೆ ಹೇಳಲಿಕ್ಕೆ ಆಗ್ತದೆ. ಇಟ್ ಇಸ್ ಆ್ಯಕ್ಚುಲಿ ಎ ಟಾಕಿಂಗ್ ಇಶ್ಯೂ. ಇಂಟ್ರೆಸ್ಟ್ ತೋರಿಸ್ಲಿಕ್ಕೆ ಆಗ್ತದೆ ಅವರಿಗೆ, ತಳಿದು ಬಗ್ಗೆ ಮಾತಾಡಲಿಕ್ಕೆ ಆಗ್ತದೆ. ಮತ್ತು ಒಂದು ಕಡೆಯಲ್ಲಿ ನಾವು ಒಂದು ಸ್ಪೆಷಲ್ ಕಮರ್ಷಿಯಲ್ ಆಗಿ 1 ಎಕರೆ ಸೆಪ್ರೇಟ್ ಮಾಡುವ ಅಂತೇಳಿ. ಹಾಗೆ ಮಾಡುವಾಗ ಸಾಧಾರಣ 1.5 ಎಕರೆ ತೋಟದಲ್ಲಿ ಒಂದು ಎಕರೆ ನಾವು ದೇವಗಡ ಅಲ್ಲಿಂದಲೇ ತಂದ 55 ಗಿಡಗಳನ್ನು ಇಟ್ಟಿದ್ದೇವೆ. ಚೆಂದ ಆಗ್ತಾ ಉಂಟು. ಈಗ ಅಲ್ಲಿದ್ದು ಆಪೂಸು ನನ್ನ ಹೆಂಡ್ತಿದ್ದು ಸರ್ಟಿಫಿಕೇಟ್ ಪ್ರಕಾರ ಬೊಂಬಾಯಿಗಿಂತ ಸಿಗುವ ಆಪೂಸಿಗಿಂತ 10 ಪಾಲು ಸ್ವೀಟ್ ಉಂಟು ಅಂತ ಹೇಳ್ತಾಳೆ. ಸೊ ಅದೇ ರೀತಿ ಬೇರೆ ಮಾವಿನ ಹಣ್ಣು ಕೂಡ ಬೇರೆ ಬೇರೆ ಆಂಧ್ರದಿಂದ ತಮಿಳುನಾಡಿಂದ ತಂದು ಒಂದೊಂದು ರೋ ಇಟ್ಟು ಅದನ್ನು ಇಲ್ಲಿ ಚಂದ ಬಂದರೆ ಬೇರೆಯವರಿಗೂ ಕೂಡ ಕೊಡುವ ಪ್ಲ್ಯಾನ್ ಉಂಟು ನಮ್ಮ ಹತ್ರ ಗಿಡಗಳನ್ನು. ಸ್ನೇಹಿತರೆ, ಸಾಕಷ್ಟು ಮಾತುಕತೆ ಬಾಕಿ ಇದೆ. ವಿಶ್ವ ಪರಿಸರ ದಿನಕ್ಕೆ ಇದಕ್ಕಿಂತ ಅದ್ಭುತವಾದ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಚಂದ್ರಕಾಂತರವರು ಮಾತಾಡ್ತಾರೆ. ಅವರ ಫಾರ್ಮಿನ ಬಗ್ಗೆ ರೋಚಕವಾಗಿರ್ತಕ್ಕಂಥ ಕಥೆಗಳಿದೆ. ಕೇಳ್ತಾ ಸ್ನೇಹಿತರ ಮುಂದಕ್ಕೊಂದು ಬ್ರೇಕ್ ಹೋಗ್ತಾ ಇದ್ದೇವೆ. ಸ್ನೇಹಿತರೆ, ಕೊನೆಯ ಚರಣದಲ್ಲಿ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಮಾತುಕತೆ ಬಾಕಿ ಇದೆ. ಇನ್ನು ಚಂದ್ರಕಾಂತ್ ರಾಯರು ಅವರ ತೋಟದ ಮಧ್ಯ ನಿಂತ್ಕೊಂಡು ಸಾಕಷ್ಟು ಮಾತಾಡಿದ್ದಾರೆ. ತೋಟವನ್ನು ನಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು 8.5 ಎಕರೆ ಜಾಗದಲ್ಲಿರ್ತಕ್ಕಂತಹ ವೈವಿಧ್ಯಮಯವಾಗಿರ್ತಕ್ಕಂಥ ಹಣ್ಣುಗಳನ್ನು ಕಟ್ ಮಾಡಿ ನಮ್ಮ ಪ್ರೀತಿಯಿಂದ ಉಣಬಡಿಸಿದ್ದಾರೆ. ಅವರ ಆತಿಥ್ಯಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಅವರ ಪ್ರಾಕೃತಿಕವಾಗಿರ್ತಕ್ಕಂಥ ಜಗತ್ತಿನ ಅನುಭವಗಳನ್ನೆಲ್ಲ ಅಲ್ಲಿ ಧಾರೆ ಎರೆದಿದ್ದಾರೆ. ಏನೆಲ್ಲ ವೈಜ್ಞಾನಿಕವಾಗಿದೆ ಅದನ್ನೆಲ್ಲ ಅವರು ಅಲ್ಲಿ ತಂದಿಟ್ಟಿದ್ದಾರೆ. ಆ ಫಾರ್ಮ್ ಸ್ನೇಹಿತರೆ ಅತ್ಯಂತ ರೋಚಕವಾಗಿದೆ, ಅದ್ಭುತವಾಗಿದೆ. ಶಾಲಾ ಮಕ್ಕಳು ಬಂದು ಖಂಡಿತವಾಗಿ ನೋಡುವಂಥ ಒಂದು ಫಾರ್ಮ್ ಅಂತ ನಾನು ಭಾವಿಸ್ಕೊಳ್ತೇನೆ. ಇಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿ ಮಾತೆ ನಳಿಸ್ತಾ ಇದ್ದಾಳೆ. ಅವರದ್ದು ಮತ್ತೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಇಷ್ಟೊಂದು ವೈವಿಧ್ಯವಾಗಿರ್ತಕ್ಕಂತಹ ಗಿಡಗಳನ್ನು, ಹಣ್ಣುಗಳನ್ನು, ತಳಿಗಳನ್ನು ಎಲ್ಲ ಒಟ್ಟು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಯಿತು. ನಿಮ್ಮ ಜಗತ್ತಿನ ಎಲ್ಲ ಅನುಭವಗಳನ್ನು ತೊಗೊಂಡು ದಾರಿ ಇರ್ತಾ ಹೋಗಿದ್ದೀರಿ. ನೀರಿನ ಸಂರಕ್ಷಣೆ ಕೂಡ ಮಾಡಿದ್ದೀರಿ. ಸರ್, ಈ ಪ್ಯಾಷನ್ ಜೊತೆ ಕೆಲಸ ಮಾಡ್ತಾ ಇದ್ದೀರಿ. ಪ್ರಕೃತಿಯೊಟ್ಟಿಗೆ ಯು ಕ್ಯಾನ್ ಓನ್ಲಿ ಮೇಕ್ ಲವ್, ಯು ಕ್ಯಾನ್ ಓನ್ಲಿ ಲವ್ ನೇಚರ್ ಅಂತ ಹೇಳೋದು. ಅದನ್ನು ಎಷ್ಟು ಚಂದ ನೋಡಿಕೊಳ್ತೇವ ಅಷ್ಟೇ ಚಂದ ಅದು ಕೂಡ ನಮ್ಮನ್ನು ನೋಡಿಕೊಳ್ತದೆ ಅಂತ ನನ್ನ ಭಾವನೆ. ಮತ್ತೊಂದು ಅಂದರೆ ನಾನು ಹೇಳಿದಾಗೆ ಎಷ್ಟು ನಮಗೆ ವೈವಿಧ್ಯವಾಗಿ ಗಿಡಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಉಂಟ, ಅಷ್ಟು ನಮಗೆ ಮಕ್ಕಳಿಗೆ ಅಥವಾ ಬರೋರಿಗೆ ಹೇಳಲಿಕ್ಕೆ ಆಗುವಂಥ ವಿಷಯ. ಜಸ್ಟು ಒಂದು ಗೋಸಂಪಿಗೆ ಅಂತೇಳಿ ಒಂದು ಸಣ್ಣ ಹೂ ಉಂಟು.
ಅದರಲ್ಲಿ ನಾನೊಂದು 10 ವೆರೈಟಿ ಎಲ್ಲೆಲ್ಲಿ ಗೋಸಂಪಿಗೆ ಸಿಗ್ತದ. ನಾನು ಬಾಲಿಯಲ್ಲಿ ಇಂಡೋನೇಷ್ಯಾದಲ್ಲಿ ಒಂದು 2 ವರ್ಷದಿಂದ ಹೋಗುವಾಗ ಅಲ್ಲಿ ಒಂದು 2 ವೆರೈಟಿ ನೋಡಿದೆ. ಅದು ನಾನು ಕಣ್ಣಿಗೆ ಬಿದ್ದಿರಲಿಲ್ಲ. ನಾನು ಅದನ್ನು ಹಿಡ್ಕೊಂಬಂದಿದ್ದೇನೆ. ಯಾಕಂದರೆ ನಮ್ಮಲ್ಲಿ ಜನರಿಗೆ ತೋರಿಸ್ಬೋದು ಅಂತ. ಈ ಇಂಟ್ರೆಸ್ಟ್ ಬರಿಸಬೇಕಿದ್ರೆ ಜನರಿಗೆ ಇದನ್ನೆಲ್ಲ ತೋರಿಸಬೇಕಾಗ್ತದೆ. ಈಗ ಪೇರಳೆ, ಇದು ನಮ್ಮದು ಮಲೇಷ್ಯಾದಿಂದ ತಂದ ಪೇರಳೆ. 1 ಕಿಲೋ ಆಗ್ತದೆ ಸಾಧಾರಣ. 800 ಗ್ರಾಮಿಂದ 1 ಕಿಲೋ ಆಗ್ತದೆ. ತಿನ್ನಲಿಕ್ಕೆ ಸ್ವಲ್ಪ ದೊಡ್ಡದಾದ್ರಿಂದ ಹಸಿ ತಿನ್ನೋದು ಬೆಟರ್. ಇದು ನಮ್ಮ ಗ್ರೀನ್ ವಾಲ್ ಇದ್ದೊಂದು ಇನ್ನೊಂದು ಪೋರ್ಷನ್. ಇಡೀ ನಾವು ಸಾಧಾರಣ 1800 ಗಿಡ ನಮ್ಮ ಹಾಕೋದ್ರ ಬದಲು ಎಂಥದ್ದು ಕಾಂಪೌಂಡ್ ವಾಲ್ ಹಾಕೋದ್ರ ಬದಲು ಗ್ರೀನ್ ವಾಲನ್ನು ಹಾಕಿದ್ದೇವೆ. ರಾಂಬುಟಾನ್ ಅಂತ ಹೇಳೋದು ನಾವು ಥೈಲ್ಯಾಂಡಲ್ಲಿ ತುಂಬ ಹೋಗ್ತಿದ್ದೆ, ನೋಡ್ತಿದ್ದೆ. ಭಾರಿ ರುಚಿ, ಫ್ರೂಟ್ ತಿನ್ನಲಿಕ್ಕೆ ಭಾರಿ ರುಚಿ. ಇದನ್ನು ಆ್ಯಕ್ಚುಲಿ ಟ್ರಾಪಿಕಲ್ ಲೀಚಿ ಅಂತ ಕೂಡ ಹೇಳ್ತಾರೆ. ಮ್ಯಾಂಗೋಸ್ಟೀನ್ ಇದು ನಮ್ಮದು, ಇದು ಕೂಡ ತುಂಬ ರುಚಿಯಾದ ಫ್ರೂಟ್. ಅದರೊಟ್ಟಿಗೆ ಈ ರಾಂಬುಟಾನ್ ಅಂತ ಹೇಳೋದು ಟ್ರಾಪಿಕಲ್ ಲೀಚಿ ಅಂತ ಹೇಳಿ ನಮಗೆ ಪರ್ಟಿಕ್ಯುಲರ್ಲಿ ದೆಲ್ಲಿಯವರಿಗೆ ಅಥವಾ ನಾರ್ತ್ ಇಂಡಿಯಾದವರಿಗೆ ಲೀಚಿ ತುಂಬ ಸಿಗ್ತದೆ. ಆದರೆ ಸೌತಿನವರಿಗೆ ಲೀಚಿ ತುಂಬ ಕಡಿಮೆ ಸಿಗೋದು. ಅದಕ್ಕೆ ಟ್ರಾಪಿಕಲ್ ಲೀಚಿ ಅಂತ ಹೇಳೋದು ಅದಕ್ಕಾಗಿ. ನಮ್ಮ ಸೌತಿನವರಿಗೆ ನಾವು ಇದನ್ನು ಕೊಟ್ಟರೆ ಅವ್ರು 300 ರೂಪಾಯಿ ಕೊಡಲಿಕ್ಕೆ ತಯಾರಿರ್ತಾರೆ. ಹಾಗೆ ಮತ್ತು ಇಲ್ಲಿ ಬಯಲಿನಲ್ಲಿ ಮಾಡಿದ್ರಿಂದಾಗಿ, ಅಥವಾ ಬೈಲ್ ಅಂತ ಹೇಳ್ತೇವೆ ನಾವು ಸ್ವಲ್ಪ ನೀರು ಎಲ್ಲ ಇಳಿದು ಹೋಗುವ ಹಾಗೆ ತೋಡೆಲ್ಲ ಮಾಡಿ, ಅದಕ್ಕೆ ಹಿಂದಿನ ಕಾಲದಲ್ಲಿ ಕಟ್ಟಪುಣಿ ಅಂತ ಹೇಳ್ತಾರೆ. ಕಟ್ಟಪುಣಿ ಮಾಡಿ ಅದರಲ್ಲಿ ನಾವು ಗಿಡ ನೆಟ್ಟಿದ್ದೆವು. ಫಸ್ಟಿಗೆ ಕಟ್ಟಪುಣಿ ಮಾಡಿ ಮತ್ತೊಂದು 2 ವರ್ಷದ ನಂತರ ಪುನಃ ಸ್ವಲ್ಪ ನೀರು ತೆಗೆದು ಮೇಲೆ ಮಾಡಿದೆವು ನಾವು. ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್, ಈವನ್ ನಮ್ಮ ಕಾರ್ ಪಾರ್ಕಿಂಗ್ ಕೂಡ ನಾವು ಗಿಡ ನೆಟ್ಟುಕೊಂಡೇ ಅದರ ಮಧ್ಯದಲ್ಲಿ ಗ್ಯಾಪ್ ಇಟ್ಟುಕೊಂಡು ಬೇಕಾದಷ್ಟು 15 ಫೀಟ್ ಬೈ 10 ಫೀಟ್ ಜಾಗ ಇಟ್ಟು ಕಾರ್ ಪಾರ್ಕಿಂಗ್ ಮಾಡಿದ್ದೇವೆ. ಗ್ರೀನ್ ಕಾರ್ ಪಾರ್ಕಿಂಗ್ ಅಂತ ಹೇಳೋದು ನಾವು. ಮತ್ತು ಇಂಡೋನೇಷ್ಯಾದ್ದು ಫ್ರೂಟು, ಅದು ನಮ್ಮ ಕಾಂಬೋಡಿಯಾದ್ದು ಫ್ರೂಟು ಮತ್ತು ಇಂಡೋನೇಷ್ಯಾದ್ದು ಫ್ರೂಟು ನಿಜವಾಗಿ ನಮ್ಮಲ್ಲಿದ್ದು ವೆದರ್ ಮತ್ತು ಅಲ್ಲಿದ್ದು ವೆದರ್ ಒಂದೇ ರೀತಿ. ಸೈಂಟಿಫಿಕಲಿ ನಮ್ಮ ಇಂಜಿನಿಯರಿಂಗ್ ಮೈಂಡ್ ಎಂತ ಹೇಳ್ತದೆ ಅಂದರೆ, ಕಂಡೀಷನ್ಸ್ ಬೀಯಿಂಗ್ ಸಿಮಿಲರ್ ಯು ಕ್ಯಾನ್ ಡೂ ಎನಿಥಿಂಗ್ ವಾಟ್ ಯು ವಾಂಟ್. ಸೊ ಅದನ್ನು ಅಪ್ಲೈ ಮಾಡಿದರೆ ನನಗೆ ಅಲ್ಲಿದ್ದು ಮಿಲ್ಕ್ ಫ್ರೂಟಿಗೆ ಬರಲೇಬೇಕು. ಮಿಲ್ಕ್ ಫ್ರೂಟ್ ಬಂದರೆ ಒಂದು ಲಾಟ್ರಿ ಬಂದಾಗೆ ಸರಿ. ಅಟ್ಲೀಸ್ಟ್ ಒಂದು ನಮ್ಮಲ್ಲಿ ಲಾಟ್ರಿ ಬರದಿದ್ದರೂ ಕೂಡ ಒಂದು ಜನರಿಗೆ ಒಂದು ವೆರೈಟಿ ಕೊಟ್ಟ ಹಾಗೆ ಬೇರೆ ಬೇರೆ ವೆರೈಟಿ. ಕೆಲವು ಕಡೆಯಲ್ಲಿ ನಮಗೆ ಅದಕ್ಕೆ ಕಮರ್ಷಿಯಲ್ ಮಾರ್ಕೆಟ್ ಇಲ್ಲ ಅಂತ ಹೇಳಿದರೆ ಆದರೂ ಕೂಡ ನಮ್ಮ ಫ್ರೂಟ್ನ ತೋಟದಲ್ಲಿ ಇರಬೇಕದು. ಹಾಗೆ ನಾವು ಆ್ಯಪಲ್ ತಂದಿಟ್ಟದ್ದು. ಆ್ಯಪಲ್ಗೆ ಮಾರ್ಕೆಟ್ ಡೆಫಿನೆಟ್ಲಿ ಉಂಟು, ಆದರೆ ಇಲ್ಲಿ ಯಾರು ಮಾಡಿದವರಿಲ್ಲ. ಒಂದು ಉಪ್ಪಿನಂಗಡಿಯಲ್ಲಿ ಒಂದು ಕೃಷ್ಣ ಶೆಟ್ಟರು ಅಂತೇಳಿ ಅವ್ರು ತಂದು ನಟ್ಟಿದ್ದಾರೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರು ತರಿಸುವಾಗ ನಮಗೆ ಒಂದು 10 ಗಿಡ ತರಿಸಿ ಅದನ್ನು ಕೂಡ ನಟ್ಟಿದ್ದೇವೆ. ಅದು ಮಕ್ಕಳಿಗೆ ತೋರಿಸ್ಲಿಕ್ಕೆ. ಆ್ಯಪಲ್ ಗಿಡ ಆ್ಯಪಲ್ ಆಗದಿದ್ದರೂ ಕೂಡ ನೋಡಿ, ಆ್ಯಪಲ್ ಕೂಡ ಹೀಗಿರ್ತದೆ, ಕಾಶ್ಮೀರದಲ್ಲಿ ಆ್ಯಪಲ್ ಆಗ್ತದೆ, ನಮ್ಮಲ್ಲಿ ಆಗೋದಿಲ್ಲ ಅಂತ ಒಂದು ವಿಷಯ ಹೇಳಿದರೆ ಆ ಮಕ್ಕಳಿಗೆ ನೆನಪಿರ್ತದೆ. ನೀವು ಮಕ್ಕಳಿಗೆ ರೆಕಮೆಂಡ್ ಮಾಡ್ಬೋದು. ಯಾಕಂದರೆ ಈಗಲೇ ಸಾಧಾರಣ ನಮ್ಮಲ್ಲಿ ಒಂದು ವರ್ಷಕ್ಕೊಂದು 10-15 ಶಾಲೆಗಳು ಎಕ್ಸ್ಕರ್ಷನ್ಗೆ ಬರ್ತಾರೆ. ಐ ಆಮ್ ರಿಯಲಿ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್ ಪ್ರೋಗ್ರೆಸ್. ಯಾಕಂದರೆ ಮಕ್ಕಳು ಬಂದು ನೋಡಿದರೆ ಅವರಲ್ಲಿ ಒಂದು 5% ಮಂದಿಗೆ ಕೂಡ ಇನ್ಸ್ಪಿರೇಷನ್ ಬಂದರೆ, ಅವರು ತೋಟಗಾರಿಕೆಗೆ ಇಳಿದ್ರೆ ನಾವು ಮಾಡಿದ ಕೆಲಸ ಸ್ಯಾಟಿಸ್ಫೈಯಿಂಗ್ ಅಂತೇಳಿ ನನಗೆ ನನ್ನ ಇದು ಅರ್ಥ. ಹೌದು ಸರ್, ಮಾತಾಡ್ತಿರೋ ಜೊತೆಗೆ ಅಲ್ಲಿ ತೋಟವನ್ನು ನೋಡ್ಕೊಳ್ತಾ ಭಾಳ ಪ್ರೀತಿ ನೋಡ್ಕೊಳ್ತಂಥ ತೋಟದ ಮ್ಯಾನೇಜರ್ ಆಗಿರ್ತಕ್ಕಂಥ ಸುಧೀರ್ ಶೆಟ್ಟರು ಮಾತಾಡಿದ್ದಾರೆ. ತೋಟದ ಮಧ್ಯೆ ನಿಂತು ಮಾತಾಡಿದ್ದಾರೆ. ಅವ್ರ ಮಾತನ್ನು ಕೇಳೋಣ ಸ್ನೇಹಿತರೆ, ಮತ್ತೆ ಸರ್ ಮಾತುಗಳನ್ನು ಮುಗಿಸ್ತಾರೆ. ಸೊ ನಮ್ಮ ಊರಲ್ಲಿ ಸಿಗುವಂಥ ಹಣ್ಣುಗಳೆಲ್ಲ ನಾವು ನೋಡ್ತೇವೆ ಇಲ್ಲಿ. ಇದು ಬಿಟ್ಟು ಬೇರೆ ವಿಶೇಷವಾದ ಏನು ಹಣ್ಣುಗಳಿದೆ? ಊರಲ್ಲಿರೋಕ್ಕಿಂತ ಎಲ್ಲವೂ ವಿಶೇಷವಾಗಿ ಇರುತ್ತೆ. ಎಲ್ಲ ಹಣ್ಣುಗಳು ನಮ್ಮ ಊರಲ್ಲಿರೋದಕ್ಕಿಂತ ಒಂದರಿಂದ ಒಂದು ಏನು ಹೇಳಲಿಕ್ಕೆಲ್ಲ, ತುಂಬ ತಿನ್ನುವುದರಲ್ಲಿ ಆಗಲಿ ಇಳುವರಿಯಲ್ಲಿ ಆಗಲಿ, ಮತ್ತು ಎಲ್ಲ ಹಣ್ಣುಗಳು ವಿಶೇಷವೇ. ಈ ರಾಂಬುಟಾನ್ ಎಂಬುದಲ್ಲಿ ಸದ್ಯ ಎಲ್ಲಿ ಪರಿಸರದಲ್ಲಿ ಎಲ್ಲಿಯೂ ಇಲ್ಲ. ಈಗ ಹಳ್ಳಿ ಕಾರ್ಕಳ ತಾಲೂಕಿನ ಹಳ್ಳಿಯಲ್ಲಿ ಉಂಟು, ಮತ್ತು ಇಲ್ಲಿ ಸದ್ಯ ಬೆಳ್ತಂಗಡಿ ಇಲ್ಲಿ ಹತ್ತಿರದಲ್ಲಿ ಎಲ್ಲಿಯೂ ಇಲ್ಲ. ಇಲ್ಲಿ ತುಂಬ ಮಂದಿ ಬರ್ತಾ ಇದ್ದಾರೆ. ಈ ಗಿಡಗಳೇ ಅವರಿಗೆ ಗುರುತಾ ಇಲ್ಲ. ಗಿಡಗಳು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕೃಷಿಕರು ಬಂದಿದ್ದಾರೆ. ಅವರು ತುಂಬ ಬಂದು ಮಾಹಿತಿಯನ್ನು ಪಡ್ಕೊಂಡು ಹೋಗಿದ್ದಾರೆ. ಅದು ಅಲ್ಲದೆ ಫೋನಲ್ಲಿ ನಾವು ಹೀಗೆ ಗಿಡ ನಟ್ಟಿದ್ದೇವೆ, ನಿಮ್ಮಲ್ಲಿ ಹಾಗೆ ಆಗಿದೆ, ನಮ್ಮಲ್ಲಿ ಹಾಗೆ ಆಗುವುದಿಲ್ಲ, ಅದು ಎಲ್ಲ ಕೇಳ್ತಾ ಇದ್ದಾರೆ. ನಿನ್ನೆ ಕೂಡ ಒಬ್ಬರು ರಾಂಬುಟಾನ್ ಅವರು ಫೋನ್ ಮಾಡಿದರು ನಮಗೆ. 2-3 ಗಿಡ ಉಂಟು ಅವ್ರ ಮನೆಯಲ್ಲಿ, ಬಂದು ನೋಡುವಾಗ ಹೇಗಿಲ್ಲ, ನಮ್ಮಲ್ಲಿ ಹೇಗೆ ಉಂಟು ಹಾಗೆ ನಾವು ಹೇಳ್ತೇವೆ ಅಷ್ಟೇ ಫೋನಲ್ಲಿ ಅಂತ. ಬಟ್ ತುಂಬ ಮಂದಿ ಇಲ್ಲಿ ಬಂದು ನೋಡಿ ಅವರ ಮನೆಯಲ್ಲಿ 2-2 ಗಿಡ ನಟ್ಟಿದ್ದಾರೆ. ಅದು ನಮ್ಮ ಸರ್ ಅವರಿಗೆ ಅದು ಗೊತ್ತಿಲ್ಲ, ಯಾಕಂದರೆ ಅವರು ಇರುವುದಿಲ್ಲ. ನಾವಿಲ್ಲಿ ಇರೋದ್ರಿಂದ ತುಂಬ ಅಂದರೆ ಇಲ್ಲಿ ಬಂದು ತಿಳ್ಕೊಂಡು ಹೋದವರು ಒಂದು ಕೆಲವೇ ಮಂದಿ ನಮ್ಮ ಪುಸ್ತಕದಲ್ಲಿ ಎಂಟ್ರಿ ಮಾಡ್ತಾರೆ. ನಾವು ಪುಸ್ತಕ ಇಟ್ಟೇವೆ, ಕೆಲವರು ಎಂಟ್ರಿ ಮಾಡೋದೇ ಇಲ್ಲ. ಪ್ರತಿಯೊಂದು ವಿಷಯ ತಿಳ್ಕೊಂಡು ಬರ್ಕೊಂಡು ಹೋಗಿ ಅವರಲ್ಲಿ ಮಾಡ್ಕೊಂಡಿದ್ದಾರೆ, ಅಳವಡಿಸ್ತಾರೆ. ಇದು ಅವರು ಮಾಡಿದ್ದ, ಅವರು ಯಾವ ಕನಸಲ್ಲಿ ಮಾಡಿದ್ದಾರ ಉದ್ದೇಶ, ಆ ಉದ್ದೇಶ
ನಿಜವಾಗ್ಲೂ ಒಂದು 50% ಈಡೇರಿಸಿದೆ. ಅವರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲದ ಹಾಗೆಯೇ ಅದು ಇಂಪ್ಲಿಮೆಂಟ್ ಆಗಿದೆ ಅಂತೇಳಿ ನನಗೆ. ಹೌದು, ಸುಧೀರ್ ಶೆಟ್ಟರ್ ಮಾತುಗಳನ್ನು ಕೇಳಿದ್ದೀವಿ ಸರ್. ಭಾಳ ವಿಶೇಷವಾಗಿ ವಿದೇಶದ ತಳಿಗಳು, ಊರಿನ ತಳಿಗಳು ಎಲ್ಲವನ್ನು ಬಳಸ್ತಾ ಹೋಗ್ತಾ ಇದ್ದೀರಿ. ಊರಿನಿಗೆ ಸಾಕಷ್ಟು ಪ್ರಯೋಜನ ಆಗುವಂತಹ, ಪ್ರೇರಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಸೊ ಧಾರೆಪುಳಿ, ಅಂಜೂರ, ಆಮಳ ಅಪರೂಪವಾಗಿರ್ತಕ್ಕಂಥ ಸಸ್ಯಗಳು. ಅದರ ಜೊತೆಗೆ ಜನರಿಗೆ ತೋರಿಸಲಿಕ್ಕೋಸ್ಕರ ಗಂಧದ ಸಸಿ ಕೂಡ ನೆಡುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಅಪರೂಪದ ಕೂಡ, ಭಾಳ ಅಪರೂಪದನ್ನು ಕೂಡ ನೆಡ್ತಾ ಹೋಗಿದ್ದೀರಿ ಸರ್. ಒಂದು ರೀತಿಯಲ್ಲಿ ನಮ್ಮಲ್ಲಿ ನಮ್ಮ ಕಾರ್ಪೊರೇಟ್ ಕಲ್ಚರ್ ಇದೊಂದು ರಿಫ್ಲೆಕ್ಷನ್. ಅದು ನಾವೊಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತೇಳಿ ತುಂಬ ಕಡೆಯಲ್ಲಿ ಮಾಡ್ತೇವೆ. ಇದು ಆಗದಿದ್ದರೆ ಏನು, ಇದು ಆಗದಿದ್ದರೆ ಏನು, ಅಂದರೆ ಆಲ್ಟರ್ನೇಟಿವ್ಸ್ ಯಾವಾಗ ನಿಮ್ಮ ಕೈಲಿಡಬೇಕು. ಗಂಧದ ಬಗ್ಗೆ ನಾನು ತುಂಬ ಇನ್ವೆಸ್ಟಿಗೇಷನ್ ಮಾಡುವಾಗ ಅದೊಂದು 15-20 ವರ್ಷದಲ್ಲಿ ಸಾಧಾರಣ ಕಮರ್ಷಿಯಲ್ ಆಗಿ ತೆಗೆಯುವಂಥ ಬೆಳೆ. ಅದನ್ನು ಮಾತ್ರ ಮಗುವಿನ ಹಾಗೆ ನೋಡ್ಕೊಳ್ಬೇಕು. ಸೊ ಹಾಗೆ ನಾವೊಂದು ಅದು ಕೂಡ ಒಂದು 10 ಫಾರ್ಮ್ ನೋಡಿದ ನಂತರ, ಒಂದು ಪುತ್ತೂರಿನವರ ಫಾರ್ಮಲ್ಲಿ ಚಂದ ಸ್ಟಡಿ ಮಾಡಿ ಆನಂತರ ನಾವು ಗಿಡ ನೆಡಲಿಕ್ಕೆ ಶುರು ಮಾಡಿದ್ದು. ಅದು ಮತ್ತು ರಕ್ತಚಂದನ ಒಂದು ರೀತಿಯಲ್ಲಿ ನಮಗೆ ಇನ್ಶೂರೆನ್ಸ್. ನಮ್ಮದು ಹೂ ಹಣ್ಣು ಎಲ್ಲ ಚೆನ್ನಾಗಿ ಬೆಳೆದಿದ್ದರೆ ಒಂದು 15-20 ವರ್ಷದ ನಂತರ ನಮ್ಮದೊಂದು ಶ್ರೀಗಂಧದ್ದೊಂದು 20-50 ಗಿಡ ಉಳಿದ್ರೂ ಕೂಡ ನಮ್ಮ ಮಾಡಿದ ಖರ್ಚು ಹಿಂದೆ ಬರ್ಬೋದು ಅಂತೇಳಿ ಅದು ನಮ್ಮದು ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ. ಅದು ನನ್ನ ಒಂದು ರೀತಿಯಲ್ಲಿ ನಮ್ಮದು ಸ್ಪೆಷಾಲಿಟಿ. ನಾವೆಲ್ಲ ಕಲ್ತಿದ್ದೇವೆ ಅದನ್ನು ಸೈಂಟಿಫಿಕ್ಕಾಗಿ ಅಪ್ಲೈ ಮಾಡಿ, ಅನಂತರ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಅದನ್ನು ಕೂಡ ಅಪ್ಲೈ ಮಾಡಿ. ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್, ನಮ್ಮ ನೀರಿನ ಒಂದು ವಿಷಯ, ಒಂದು ಸೋರ್ಸ್ ಉಂಟು ನಮ್ಮ ಹತ್ರ, ಆದರೆ ನನಗೆ ಆಗಲೇ ಎಣಿಸಿತ್ತು ನೀರು ಕೆಲವು ಸಲ ಹೆಚ್ಚು ಕಡಿಮೆ ಆದರೆ ನಮ್ಮ ಹತ್ರ ಈ ಸೆಕೆಂಡ್ ಸೇರ್ಸ್ ಇರಬೇಕು ಅಂತೇಳಿ ಸಾಧಾರಣ 1 ಕಿಲೋಮೀಟರ್ ದೂರಕ್ಕೆ ಪೈಪ್ಲೈನ್ ಹಾಕಿ ಶಾಂಭವಿ ನದಿಯ ತಟದಲ್ಲಿ ಒಂದು 30 ಸೆಂಟ್ಸ್ ಜಾಗ ತಗೊಂಡು ಅಲ್ಲಿಂದ ನಾವು ಪೈಪ್ಲೈನ್ ಹಾಕಿಟ್ಟಿದ್ದೇವೆ. ವರ್ಷಕ್ಕೆ ಸಾಧಾರಣ ಒಂದು 15 ದಿವಸಕ್ಕೆ ಯೂಸ್ ಆಗ್ತದೆ. ಅದು ಮೇ 15ರಿಂದ ಈ ವರ್ಷ ಪರ್ಟಿಕ್ಯುಲರ್ಲಿ ಮೇ 15ಕ್ಕೆ ನಮಗೆ ಅಲ್ಲಿಗೆ ಶಿಫ್ಟ್ ಮಾಡಬೇಕಾಯ್ತು, ಯಾಕಂದರೆ ಇಲ್ಲಿದ್ದ ನೀರು ಸಾಕಾಗಲಿಲ್ಲ. ಅದು ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ. ಇದು ನಮಗೆ ನಮ್ಮ ಕಾರ್ಪೊರೇಟ್ ಲೈಫ್ ನಮಗೆ ಹೇಳಿಕೊಟ್ಟಿದೆ. ಏನಾದರೂ ಮಾಡಿ, ಎಂಥ ಆ್ಯಕ್ಷನ್ ಮಾಡಿದರೂ ಕೂಡ ಅದರ ಹಿಂದೆ ನಿಮ್ಮ ಹತ್ರ ಇನ್ನೊಂದು 2 ಆಲ್ಟರ್ನೇಟಿವ್ ಇಟ್ಕೊಂಡಿರಬೇಕು ನಾವು. ಹೆಚ್ಚಾಗಿ ಅಟ್ಲೀಸ್ಟ್ ಒಂದು ಆಲ್ಟರ್ನೇಟಿವ್ ಇದ್ದರೆ ನಿಮ್ಮದು ವೆರಿ ಅನ್ಲೈಕ್ಲಿ ದ್ಯಾಟ್ ನೀವು ನಿಮ್ಮ ಆ್ಯಕ್ಷನ್ಸ್ ಎಲ್ಲ ಫೇಲ್ ಆಗಲಿಕ್ಕೆ ಕಾರಣ ತುಂಬ ಕಮ್ಮಿ ಅಂಥೇಳಿ. ಸೊ ಹಾಗೆ ನೀರಿನಲ್ಲಿ ನೀವು ಒಂದು ಪ್ರಯತ್ನ ಮಾಡಿದ್ದೇವೆ. ಗಿಡಗಳಲ್ಲಿ ಕೂಡ ವೆರೈಟಿ ಇಟ್ಟದ್ದು ಇದಂದರೆ ಒಂದು ಸೀಸನ್ ನಮಗೆ ಈ ಸೀಸನಲ್ಲಿ ರಾಂಬುಟಾನ್ ಆಗ್ತದೆ, ಈ ಸೀಸನಲ್ಲಿ ಮಾವಿನ ಹಣ್ಣು ಆಗ್ತದೆ, ಈ ಸೀಸನಲ್ಲಿ ಚಿಕ್ಕು ಆಗ್ತದೆ. ಇನ್ಕಮ್ ನಿಮಗೆ ಆಲ್ಮೋಸ್ಟ್ ಯೂನಿಫಾರ್ಮ್ ಬಂದಿರೆ ಒಳ್ಳೆಯದು. ಆ ರೀತಿಯಲ್ಲಿ ನಾವು ವೆರೈಟಿ ಹಾಕಿದ್ದು. ಸೆಕೆಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ, ಅದು ಎಲ್ಲ ಸರಿಯಾಗದಿದ್ದರೆ ಸಾಗುವಾನಿ, ಶ್ರೀಗಂಧ ಒಂದು 50-100 ಗಿಡ ನಡಿ, ಅದರಲ್ಲೇ ಆದರೂ ನಿಮಗೆ ಇನ್ಕಮ್ ಬರಲಿಕ್ಕೆ ಸಾಧ್ಯತೆ ಉಂಟು. ಇನ್ಕಮ್ ಅಂತ ಹೇಳೋದು ಇಂಪಾರ್ಟೆಂಟ್ ನಮಗೆ. ಆದರೆ ನನಗೆ ಇದರಲ್ಲಿ 2 ಆಬ್ಜೆಕ್ಟಿವ್ ನಾನು ಹೇಳಿದಾಗ, ಒಂದು ಸೋಷಲ್ ಅಂತ ಹೇಳೋದು, ಅದಕ್ಕೆ ಅವರಿಗೆ ಅವೇರ್ನೆಸ್ ತರೋದು, ಇದು ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತೇಳಿ. ಯಾಕಂದರೆ ನಾನು ಮೊದಲು ಹೇಳಿದಾಗೆ ನಾವು ಎಷ್ಟು ಸಣ್ಣ ಸರ್ಕಲ್ ಡ್ರಾ ಮಾಡ್ತೇವೆ ಅಷ್ಟೇ ಸಣ್ಣ ಸರ್ಕಲಲ್ಲಿ ಇರ್ತೇವೆ. ಇಂಥ ಒಂದು ಸರ್ಕಲ್ ಡ್ರಾ ಮಾಡಿದ ಕೂಡಲೇ ಜನರಿಗೆ ಎಣಿಸಿದೆ ಇದು ಕೂಡ ಮಾಡಲಿಕ್ಕಾಗ್ತದೆ. ನಾನೊಂದು 10 ಗಿಡ ನನ್ನ ಮನೆ ಹಿಂದೆ 20 ಸೆಂಟ್ಸ್ ಜಾಗದಲ್ಲಿ 10 ಮಾಡೋದು ನಟ್ಟರೆ ನಮಗೆ ಬೇಕಾದ ಫ್ರೂಟ್ಸ್ ಸಿಗೋದು, ಮತ್ತು ಸ್ವಲ್ಪ ಬೇಕಿದ್ರೆ ಹತ್ತಿರದವ್ರಿಗೆ ಕೂಡ ಕೊಡ್ಬೋದು ಅಂತೇಳಿ. ಅದು ಪ್ರೇರಣೆ ಬಂದರೆ ನಾವು ಮಾಡಿದ್ದು ಕೆಲಸ ಸಾರ್ಥಕ. ಟೈಮ್ ಉಂಟು, ಐ ಆಮ್ ಶ್ಯೂರ್. ನಮ್ಮ ಮ್ಯಾನೇಜರ್ ಹೇಳಿದಾಗೆ ನನಗೆ ಗೊತ್ತಿಲ್ಲದಾಗೆ ತುಂಬ ಮಂದಿ ಮಾಡಿರಬೇಕು. ಆದರೂ ಕೂಡ ನಾನೀಗ JCs, ರೋಟ್ರಿ, ಲಯನ್ಸ್ನವರಿಗೆ ಕೂಡ ಇಲ್ಲಿಗೆ ಬರಲಿಕ್ಕೆ ಇನ್ವಿಟೇಷನ್ ಕೊಡ್ತಾ ಇರ್ತೇನೆ. ಬಂದು ಹೇಳಿ ಇಂಥದ್ದೊಂದು ಜಾಗ ಉಂಟು, ಬಂದು ನೋಡಿ ಏನಾದರೂ ಕಲೀಲಿಕ್ಕೆ ಆಗ್ತದರೆ, ನಮ್ಮಿಂದ ಏನಾದರೂ ಹೆಲ್ಪ್ ಆಗಲಿಕ್ಕೆ ಆಗ್ತದೆ, ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಅಂತೇಳಿ. ಅದು ನಮಗೆ ಒಂದು ತುಂಬ ಸ್ಯಾಟಿಸ್ಫೈಯಿಂಗ್ ಮೊಮೆಂಟ್ಸ್ ಯಾವಾಗಲೂ ಲೈಫಲ್ಲಿ. ಸರ್, ಇನ್ನು ಚಂದ್ರಕಾಂತರ ಲೈಫ್ನಲ್ಲಿ ತುಂಬ ಹಾರ್ಡ್ ವರ್ಕು, ಅದ್ಭುತವಾದ ಸ್ಮಾರ್ಟ್ ವರ್ಕು ಎಲ್ಲ ಸೇರ್ತದೆ. ಈ ಹಂತಕ್ಕೆ ಬೆಳೀತಾ ಬಂದ್ರಿ ಸರ್. ಸೊ ಲೈಫಿನ ಮೆಸೇಜ್ ಏನು ಸರ್, ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ನಮ್ಮ ಯೂತಿಗೆ? ಸ್ಪೆಷಲಿ ಕಾರ್ಪೊರೇಟ್ ಜಗತ್ತಿನಿಂದ ಸರ್ ಈಗ ಫಾರ್ಮಿಗೆ ಬಂದಿದ್ದೀರಿ, ಮತ್ತೆ ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ನಾನು ಹಾಗೆ ಹೋಗೋದಿದ್ರೆ ನನ್ನ ABCDಗೆ ಹೋಗಬೇಕು. ಆದರೂ ಕೂಡ ಒಂದು ಸಿಂಪಲ್ ವಿಷಯ, ನಾನು ಯಾವಾಗಲೂ ದೇವ್ರ ಹತ್ರ ಬೇಡೋದು ಒಂದೇ ವಿಷಯ. ಒಂದು, ನನಗೆ ಯಾವುದು ಸರಿ ಅಂಥೇಳಿ ಕಂಡ್ರೆ ಅದನ್ನು ಸರಿಯಾಗಿ ಮಾಡುವ ಶಕ್ತಿ ಕೊಡು. ನನಗೆ ಯಾವುದು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನು ಸಹಿಸುವಂಥ ಶಕ್ತಿ ಕೊಡು. ಅದರ ಮೇಲೆ ಈ 2 ಡಿಫ್ರೆನ್ಸ್, ಹೇಗೆ ಯಾವುದು ಸಹಿಸಬೇಕು, ಯಾವುದನ್ನು ನಾನು ಮಾಡಿ ಮುಂದೆ ಕೊಂಡೋಗ್ಬೋದು, ಅದಕ್ಕೆ ಶಕ್ತಿ ಕೊಡು ಅಂಥೇಳಿ. ಅದೇ ನನ್ನ ಮೆಸೇಜ್. ನಮಗೆ ಯಾವುದು ಸಾಧ್ಯ ಉಂಟಾ
ಅದನ್ನು ಫುಲ್ ಫೋರ್ಸಲ್ಲಿ ಮುಂದೆ ಕೊಂಡೋದರೆ ನಿಮ್ಮ ಆಬ್ಜೆಕ್ಟಿವ್ ಯಾವಾಗಲೂ ಮೂವಿಂಗ್ ಆಬ್ಜೆಕ್ಟಿವ್ ಆಗೇ ಇರ್ತದೆ. ನೀವು ಅಚೀವ್ ಮಾಡ್ತೀರಿ, ನೆಕ್ಸ್ಟ್ ಅಚೀವ್ಮೆಂಟ್ ನೀವು ಮುಂದಕ್ಕೆ ನೋಡ್ತಾ ಇರ್ತೀರಿ, ಅದು ನಿಮಗೆ ಸ್ಯಾಟಿಸ್ಫೈಯಿಂಗ್ ಮೊಮೆಂಟ್. ಯಾವುದು ಸರಿ ಇಲ್ವೋ ಅದರ ಮೇಲೆ ಕೂಗ್ತಾ, ಅದರ ಮೇಲೆ ಎರಗಾಡ್ತಾ ಗಲಾಟೆ ಮಾಡ್ತಾ ಇದ್ದರೆ ನಿಮಗೆ ಬ್ಲಡ್ ಪ್ರೆಷರ್ ಬರೋದು ಬಿಟ್ಟು ಆ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕಿಲ್ಲ. ನಿಮ್ಮ ಕೈಯಲ್ಲಿದ್ದದ್ದು ಏನು ಮಾಡಲಿಕ್ಕೆ ಸಾಧ್ಯ ಉಂಟಾ ಅದನ್ನು ಕೊಂಡೋಗಿ ಒಳ್ಳೆ ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಬಿಲೀಫ್ ಇಟ್ಟುಕೊಂಡು ಕಮಿಟ್ಮೆಂಟ್ ಕೊಟ್ಟು ಮುಂದೆ ಕೊಂಡೋಗಿ ಎಲ್ಲ ಸಕ್ಸಸ್ ಆಗ್ತದೆ ಅಂಥೇಳಿ ನಂದು ಭಾವನೆ. ನನ್ನದು ಹೆಚ್ಚಿನ ಲೈಫಲ್ಲಿ ನಾನು ಮಾಡಿದ ಕೆಲಸ ಸಕ್ಸಸ್ ಆಗಲಿಕ್ಕೆ ಈ ಕಾರಣಗಳು. ನಮ್ಮದು ಆ್ಯಟಿಟ್ಯೂಡು, ಪಾಸಿಟಿವ್ ಆ್ಯಟಿಟ್ಯೂಡು, ಮತ್ತು ನನ್ನ ಮೇಲೆ ನನ್ನ ಕ್ಯಾಪಬಿಲಿಟಿ ಮೇಲೆ ಬಿಲೀಫ್, ಮತ್ತು ಅದರ ಮೇಲೆ ನಾವು ತೆಗೊಂಡು ಆಬ್ಜೆಕ್ಟಿವ್ ಮೇಲೆ ಕಮಿಟ್ಮೆಂಟ್, ಅದು ಮುಂದೆ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಾವು ಸಕ್ಸೀಡ್ ಆಗ್ತೇವೆ. ಇದು ಒಂದು ಎಕ್ಸಾಂಪಲ್. ಯಾಕಂದರೆ 5 ವರ್ಷದಲ್ಲಿ 7 ವರ್ಷದಲ್ಲಿ ಈ 8.5 ಎಕರೆ ನನ್ನ ಹತ್ರ ಕೆಲವು ಫೋಟೋ ಉಂಟು. ಖಾಲಿ ಗದ್ದೆ ಅದರಲ್ಲಿ ಏನಿರಲಿಲ್ಲ. ಒಂದು ಮಾವಿನ ಮರ ಮತ್ತು ಒಂದು ಗುಜ್ಜೆ ಮರ ಬಿಟ್ಟರೆ ಆ ಜಾಗದಲ್ಲಿ 8.5 ಎಕರೆಯಲ್ಲಿ ಒಂದು ಗಿಡ ಇರಲಿಲ್ಲ. ಈಗ 4,500ಕ್ಕಿಂತ ಮೇಲೆ ಗಿಡ ಉಂಟಲ್ಲಿ. ಅದು ನೀವು ಹೇಳಿದಾಗೆ ವೆರೈಟಿ ನೀವು ಹೇಳಿದ್ದು ತುಂಬ ಒಂದು ಎಂತ ಹೇಳೋದು ಸಣ್ಣ ಚಿತ್ರಣ ಇರ್ಬೋದು, ಆದರೆ ನನ್ನ ಲೆಕ್ಕದಲ್ಲಿ ಇನ್ನೂ ಕೂಡ ವೆರೈಟಿ, ಟಿಪ್ ಆಫ್ ದ ಐಸ್ಬರ್ಗ್ ಇರೋದು. ಹಾಗೆ ಅದು ಮಾಡಬೇಕಿದ್ರೆ ಪ್ರಯತ್ನ, ಕಮಿಟ್ಮೆಂಟ್ ಇಂಪಾರ್ಟೆಂಟ್. ಅದನ್ನು ಮುಂದೆ ಕೊಂಡೋದ್ರೆ ಐ ಆಮ್ ಶ್ಯೂರ್ ಎನಿಬಡಿ ಕ್ಯಾನ್ ಸಕ್ಸೀಡ್. ಹೌದು ಸರ್, ಬಾಲ್ಯದಲ್ಲಿ ಪ್ರೈಮರಿ ಸ್ಕೂಲ್ನ ವಾತಾವರಣದಲ್ಲಿ ಓಡಾಡ್ತಾ ಇರುವಾಗ ಇದೆಲ್ಲ ಕನಸುಗಳಿತ್ತಾ ಸರ್? ಕೊನೆಯ ಪ್ರಶ್ನೆ ಇವತ್ತು, ಹೀಗೆಲ್ಲ ಅಚೀವ್ಮೆಂಟ್ ಮಾಡೋ ಕನಸಿತ್ತಾ ಅಂತ? ಅದಕ್ಕೆ ನಾನು ನಿಮಗೆ ಒಂದು ಬೇರೆ ರೀತಿಯಲ್ಲಿ ರಿಪ್ಲೈ ಕೊಡ್ತೇನೆ. ನಾನು ಸರ್ವಿಸ್ ಸಿಲೆಕ್ಷನ್ ಬೋರ್ಡಲ್ಲಿ ಇಂಡಿಯನ್ ನೇವಿಗೆ ಸಿಲೆಕ್ಷನ್ ಆಗಲಿಕ್ಕೆ ಹೋಗುವಾಗ ಕೇಳಿದರು, ನಿಮ್ಮ ಬಾಲ್ಯದ ಕನಸು ಎಂಥದ್ದಿತ್ತು ಅಂತ. 13 ಮಂದಿ ಕೂತ್ಕೊಂಡು, ನಾನು ಮಧ್ಯದಲ್ಲಿ ಸಣ್ಣ, ಅದು ಕೂಡ ಕನ್ನಡ ಮೀಡಿಯಮ್ನಲ್ಲಿ ಕಲ್ತವ, 4th ಇಯರ್ ಇಂಜಿನಿಯರಿಂಗಲ್ಲಿದ್ದೆ. ನಾನು ಹೇಳಿದೆ, ಪಟಕ್ ಅಂತ ರಿಪ್ಲೈ ಬಂತು, ನನಗೆ ಬಸ್ ಇದ್ದು ಕಂಡಕ್ಟರ್ ಆಗಬೇಕಿತ್ತು ಅಂತ. ಅವ್ರು ಕೇಳಿದರು ಯಾಕೆ? ನಾನು ಹೇಳಿದೆ, ನೋಡಿ ಬಸ್ ಕಂಡಕ್ಟರ್ ವಿಸಿಲ್ ಹೊಡೆದ ಕೂಡಲೇ ಬಸ್ ಸ್ಟಾಪ್ ಆಗ್ತದೆ, ವಿಸಿಲ್ ಹೊಡೆದ ಕೂಡಲೇ ಬಸ್ ಸ್ಟಾರ್ಟ್ ಆಗ್ತದೆ. ಅವನ ಕೈಯಲ್ಲಿ ಜಿಂಗ್ 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 ಜಿಂಗ್, ನಾನು ಇದೇ ಸೌಂಡ್ ಮಾಡಿದ್ದೇನೆ ಅವ್ರ ಎದುರು, ಜಿಂಗ್ 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 ಸೌಂಡ್. ಅವನ ಹತ್ರ ಹಣ ಉಂಟು, ನಾನು ಹಾಗೆ ಲೀಡರ್ ಆಗಬೇಕು ಅಂತೇಳಿ ನನ್ನನ್ನು ಸರ್ವಿಸ್ ಸಿಲೆಕ್ಷನ್ ಬೋರ್ಡ್ನವರು ಕೂಡಲೇ ತಗೊಂಡ್ರು. 43 ಮಂದಿಯಲ್ಲಿ ಒಬ್ಬರನ್ನೇ ಸಿಲೆಕ್ಟ್ ಮಾಡಿದ್ದು. ಈ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಎಕ್ಸ್ಪೋಜರ್ ಲಿಮಿಟ್ಸ್ ಅವರ್ ವಿಷನ್ ಎಟ್ ಸಮ್ ಪಾಯಿಂಟ್, ಎಟ್ ಸರ್ಟನ್ ಪಾಯಿಂಟ್. ಬಟ್ ನಾನು ಕಂಡಕ್ಟರ್ ಆಗಬೇಕು ಅಂತೇಳಿ ಹೇಳಿದ್ರು ಕೂಡ ಅವರಿಗೆ ನಾನು ಹೇಳಿದ್ದು ನಾನು ಲೀಡರ್ ಆಗಬೇಕು ಅಂತೇಳಿ. ಅದರ ಹಿಂದಿನದ್ದು ನಮ್ಮ ವಿಷನಲ್ಲಿ ನಮ್ಮದು ಕಂಡಕ್ಟರ್ ಇದ್ದರೂ ಕೂಡ ಅದರ ಹಿಂದೆ ಇದ್ದದ್ದು ನಾವು ಲೀಡರ್ ಆಗಬೇಕು ಅಂತೇಳಿ. ಲೀಡರ್ ಆಗಿ ಅದೇ ಹೇಳಿದಾಗೆ $4 ಬಿಲಿಯನ್ ಕಂಪನಿದು ಪ್ರೆಸಿಡೆಂಟ್ ಮತ್ತು ಡೈರೆಕ್ಟರ್ ಆಗಿದ್ದರೆ ಅದು ಒಂದು ದೊಡ್ಡ ಅಚೀವ್ಮೆಂಟ್. ಹಾಗೆ ಈ ನನ್ನ ಬಾಲ್ಯದ ಕನಸು ಕಂಡಕ್ಟರ್ ಆಗಿದ್ದರೂ ಕೂಡ ಅದರ ಹಿಂದೆ ಇದ್ದದ್ದು ಲೀಡರ್ ಆಗಬೇಕು ಅಂಥೇಳಿ. ಲೀಡರ್ ಅಂತ ಹೇಳಿದ್ರೆ ವೆರೈಟಿ ಆಫ್ ಲೀಡರ್ ಇರ್ಬೋದು, ಪೊಲಿಟಿಕಲ್ ಲೀಡರ್ ಇರ್ಬೋದು, ಅಥವಾ ಕಾರ್ಪೊರೇಟ್ ಲೀಡರ್ ಆಗಿರ್ಬೋದು, ಅಥವಾ ಕಂಪನಿದು ಲೀಡರ್ ಆಗಿರ್ಬೋದು, ಅಥವಾ ಟೀಮ್ ಲೀಡರ್ ಆಗಿರ್ಬೋದು, ಏನೂ ತೊಂದರೆ ಇಲ್ಲ. ನಾವು ಮಾಡಿದ ಕೆಲಸ ಫಸ್ಟ್ ಕ್ಲಾಸ್, ವರ್ಲ್ಡ್ ಕ್ಲಾಸ್ ಉಂಟಾ, ಅದರ ಹಿಂದೆ ನಾವು ಮಾಡಿದ ನಂತರ ಎಲ್ಲರೂ ಚಪ್ಪಾಳೆ ತಟ್ಟುವವರಿದ್ದಾರೆ ಅಥವಾ ಕೆನ್ನೆಗೆ ಚಪ್ಪಾಳೆ ತಟ್ಟುವ ಹುಡುಗರಿದ್ದಾರೆ, ಅದು ಡಿಫ್ರೆನ್ಸ್. ಅದು ನಾವು ಮುಂದೆ ಹೇಗೆ ಕೊಂಡೋಗ್ತೇವೋ ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂಥೇಳಿ ನನ್ನ. ಹೌದು ಸರ್, ತುಂಬ ಪ್ರೀತಿ ಒಂದು ಕಾರ್ಯಕ್ರಮ ಪ್ರಸಾರ ಆಯಿತು ಸ್ನೇಹಿತರೆ. ತಾವೆಲ್ಲ ಈ ಕಾರ್ಯಕ್ರಮವನ್ನು ಗಮನಿಸ್ಕೊಂಡಿದ್ದೀನಿ. ವಿಶ್ವ ಪರಿಸರ ದಿನ ಜೂನ್ 5ನೇ ತಾರೀಕು. ಇದಕ್ಕಿಂತ ಸಾರ್ಥಕವಾದ ಕಾರ್ಯಕ್ರಮ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕಾರ್ಪೊರೇಟ್ ಜಗತ್ತನ್ನು ಅತ್ಯಂತ ವೈಭವದಿಂದ ಆಳಿರತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಹುಟ್ಟೂರಿ ಒಂದು ಕೃಷಿ ಮೂಲಕ 8.5 ಎಕರೆ ಹಣ್ಣಿನ ಫಾರ್ಮನ್ನು ಮಾಡೋದ್ರ ಮೂಲಕ ಕೃಷಿ ಸೇವೆಯನ್ನು ಮಾಡಿದ್ದು, ಭೂತಾಯಿ ಸೇವೆಯನ್ನು ಮಾಡಿರ್ತಕ್ಕಂಥದ್ದು, ಕನ್ನಡದ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು, ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ABCD ಮತ್ತು ಈ ಟ್ರಸ್ಟ್ನ ಮೂಲಕ ಸಮಾಜ ಸೇವೆಯನ್ನು, ಶಿಕ್ಷಣ ಸೇವೆಯನ್ನು ಕೂಡ ಮಾಡ್ತಾ ಇರೋದು ಭಾಳ ಅದ್ಭುತ ಅಂತ ನಂಗೆ ಅನಿಸ್ತಾ ಇದೆ. ಸೊ ಈ ವ್ಯಕ್ತಿ ಇವತ್ತು ಸಮಾಜಕ್ಕೆ ಆದರ್ಶರಾಗಿದ್ದಾರೆ, ಪ್ರೇರಣಾ ಶಕ್ತಿಯಾಗಿದ್ದಾರೆ. ಅವರನ್ನು ಖಂಡಿತವಾಗಿ ಅಭಿನಂದಿಸ್ತೇವೆ. ಅವರ ಲೈಫ್ನಿಂದ ನಾನು ತಗೊಂಡ ಪ್ರೇರಣೆ ಸ್ನೇಹಿತರೆ ಸಮಾಜಕ್ಕೆ ತಲುಪಿಸ್ತಾ ಇದ್ದೇವೆ. ಇನ್ನು ಚಂದ್ರಕಾಂತರೇ, ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್.
ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕನಸುಗಳು ಇನ್ನೂ ಸಾಕಷ್ಟು ದೊಡ್ಡದಿದೆ. ಆ ಕ್ಯಾನ್ವಾಸ್ ದೊಡ್ಡದು, ಅದು ಇನ್ನೂ ಬೆಳಿಬೇಕು ಅಂತ ಆಸೆ ಪಡ್ತೇನೆ ಸರ್. ಸ್ನೇಹಿತರೆ, ಸಮಾಜಕ್ಕೆ ಅದ್ಭುತವಾದ ಸಂದೇಶ ಕೊಡುವಂಥ ಕಾರ್ಯಕ್ರಮ ಮುಂದುವರಿತದೆ. ಸ್ಕೈಸ್ ದ ಲಿಮಿಟ್ ನೋಡ್ತಾ ಇರಿ ಸ್ನೇಹಿತರೆ. ವಿಶ್ವ ಪರಿಸರ ದಿನ ಸಾರ್ಥಕವಾಗ್ತಾ ಇದೆ. ಸ್ಪಂದನವಾಹಿ ನೋಡ್ತಾ ಇರಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.